ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಹಾಯ್ ನಮಸ್ತೆ ವೀಕ್ಷಕರೇ, ಕರೆಂಟ್ ಅಫೈರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಎಂದಿನಂತೆ ಪ್ರಚಲಿತ ಸಂಗತಿಗಳ ಬಗ್ಗೆ ಚರ್ಚೆ ನಡೆಸುವಂತಹ ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ಕಿನ್ನಿಗೋಳಿ ಪೇಟೆಯ ಹೃದಯ ಭಾಗದಲ್ಲಿ SK ಗೋಲ್ಡ್ ಸ್ಮಿತ್ ಬ್ಯಾಂಕ್ ಲೂಟಿಯಾಗಿರುವಂತಹ ಘಟನೆ ನಡೆದು ಇವತ್ತಿಗೆ ನನಗನಿಸ್ತಾ 3 ದಿನಗಳು ಕಳೆದು ಹೋಯಿತು. ಕಳೆದ ಶುಕ್ರವಾರ ನಡೆದಿರುವಂತಹ ಘಟನೆ ಸುಮಾರು 3,55,783 ರೂಪಾಯಿಯಷ್ಟು ನಗದು ಮತ್ತು ಸುಮಾರು 4,63,00,000 ರೂಪಾಯಿಯಷ್ಟು ಬಂಗಾರವನ್ನು ಕಳವು ಮಾಡಿರುವಂಥದ್ದು. ಒಟ್ಟು 5 ಕೋಟಿಯಷ್ಟು ಮೊತ್ತದ ಬಂಗಾರ ಮತ್ತು ನಗ ನಾಣ್ಯವನ್ನು ಕಳೆದು ಮಾಡಿರುವಂಥದ್ದು. ಇದು ಯಾವುದೋ ಬ್ಯಾಂಕಿನ ಅಥವಾ ಸರ್ಕಾರದ ಪ್ರಾಪರ್ಟಿ ಅಲ್ಲ, ಜನಸಾಮಾನ್ಯರ ಒಂದು ಹಣ ಏನಿದೆ ಅದನ್ನು ಜನಸಾಮಾನ್ಯರು ಕಳೆದುಕೊಂಡಿದ್ದಾರೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆ ಜನ ಏನಿದ್ದಾರೆ ಅವರು ಸಂತ್ರಸ್ತರು, ಅವರ ಆ ಗೋಳು ಮುಗಿಲು ಮುಟ್ತಾ ಇರುವಂಥದ್ದು. ಬನ್ನಿ, ಇದರ ಬಗ್ಗೆ ಒಂದು ಸ್ಪೆಷಲ್ ಪ್ಯಾಕೇಜ್ ಇದೆ, ನೋಡ್ಕೊಂಡು ಬರೋಣ. ಒಡೆದು ಬಿದ್ದಿರುವ ಲಾಕರ್, ಅಂಗಡಿಯ ಮುಂಭಾಗ ಜಮಾಯಿಸಿದ ಜನರು, ಮುಂದುವರಿಯುತ್ತಿರುವ ಪೊಲೀಸರ ತನಿಖೆ. ಹೌದು, ಕಿನ್ನಿಕೋಳಿ ಮುಖ್ಯ ರಸ್ತೆಯಲ್ಲಿರುವ SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ಗೆ ನುಗ್ಗಿದ ಖದೀಮರು ನಗನಗದನ್ನ ಜಾಲಡಿದ ಘಟನೆ ನಡೆದಿದೆ. ಉಲ್ಲಂಚೆ ರಸ್ತೆಯಲ್ಲಿನ ಅಯ್ಯಂಗಾರ್ ಬೇಕರಿ ಸಮೀಪದಲ್ಲಿ ಕಿರಿದಾದ ದಾರಿಯ ಮೂಲಕ ಬ್ಯಾಂಕ್ ಹಿಂಬದಿಯ ನಿರ್ಮಾಣ ಹಂತದ ಕಟ್ಟಡವನ್ನ ಏರಿ ಮೇಲ್ಭಾಗದ ಮೂಲಕ ಕೆಳಗಿಳಿದು 1ನೇ ಮಹಡಿಯಲ್ಲಿರುವ ಬ್ಯಾಂಕ್ನ ಮುಂಬಾಗಿಲಿನ ಶಟರ್ ಲಾಕ್ ಮುರಿದು ಖದೀಮರು ಒಳನುಗ್ಗಿದ್ದಾರೆ. ಒಳಭಾಗದಲ್ಲಿ 3 ಲಾಕರ್ ಇದ್ದು, 1 ಲಾಕರ್ ಅನ್ನ ಮುರಿದು ಅದರಲ್ಲಿದ್ದ ಸುಮಾರು 1 ಕೋಟಿಗೂ ಅಧಿಕ ಮೌಲ್ಯದ ಚಿನ್ನವನ್ನ ಕದ್ದೊಯ್ದಿದ್ದಾರೆ ಎನ್ನಲಾಗಿದೆ. ನಮ್ಗೆ ಇವತ್ತು ಬೆಳಿಗ್ಗೆ ಗೊತ್ತಾಗಿದ್ದು, ನಾವು 1,35,000 ಅಷ್ಟು ಗೋಲ್ಡ್ ಇಟ್ಟಿದ್ದೇವೆ. ಅದರ ಮೇಲೆ ಈಗ 1 ವರ್ಷ ಆಯ್ತು ನಾವಿಟ್ಟು. ಆಗೀಗ ನಾವೊಂದು ಸಂಘದಲ್ಲಿ ಇದ್ದೇವೆ, ಅದನ್ನ ಹಣ ತಗೊಂಡು ನಾವು ಅದನ್ನು ಬಿಡಿಸುವಂತ ಇದ್ವಿ. ಇವತ್ತು ಬೆಳಿಗ್ಗೆ ವಿಷಯ ಗೊತ್ತಾಗಿದೆ. ಇವತ್ತಿಗೆ ನಮ್ಗೆ ನಾಡ್ದು ಸೋಮವಾರದ ಹಣ ಸಿಗ್ತಾ ಇತ್ತು. ಇವಾಗೆಲ್ಲ ಬಿಡಿಸುವಂತ ಇದು 2 ತಾರೀಕಿಗೆ ಮ್ಯಾರೇಜ್ ಎಲ್ಲ ಇತ್ತು. ಇವಾಗ ಕಷ್ಟ ಆಗಿದೆ, ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ. ತಮ್ಮ ಚಹರೆ ಪತ್ತೆಯಾಗದಂತೆ CCTV ರೆಕಾರ್ಡ್ ಅನ್ನ ಕದ್ದೊಯ್ದಿದ್ದು, ಸೈರನ್ ಮೊಳಗದಂತೆ ಸೈರನ್ ವೈರ್ ಅನ್ನ ತುಂಡರಿಸಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ ತಮಿಳುನಾಡಿನ ಬೆಂಕಿಪೊಟ್ಟಣ ಪತ್ತೆಯಾಗಿದ್ದು, ಕಳ್ಳರಲ್ಲಿ ತಮಿಳರು ಇರುವ ಸಾಧ್ಯತೆ ಇದೆ ಅಥವಾ ತನಿಖೆಯ ದಿಕ್ಕನ್ನ ಬದಲಾಯಿಸಲು ಈ ಬೆಂಕಿಪೊಟ್ಟಣವನ್ನ ಎಸೆದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬ್ಯಾಂಕ್ನಲ್ಲಿ ದರೋಡೆ ನಡೆದಿದೆ ಎಂದು ಸುದ್ದಿ ಹಬ್ತಾ ಇದ್ದಂತೆ ಬ್ಯಾಂಕ್ನಲ್ಲಿ ಚಿನ್ನ ಅಡವಿಟ್ಟಿರುವ ಗ್ರಾಹಕರು ಬ್ಯಾಂಕ್ ಮುಂದೆ ಜಮಾಯಿಸಿದ್ರು. ಹೆಚ್ಚಾಗಿ ಮಧ್ಯಮ ವರ್ಗದ ಜನರೇ ಗ್ರಾಹಕರಾಗಿದ್ದು, ಮದುವೆ ಮತ್ತು ಇನ್ನಿತರ ಸಮಸ್ಯೆಗಳಿಗೆ ತಾವು ಚಿನ್ನ ಅಡವಿಟ್ಟು ಸಾಲ ಪಡೆದಿದ್ದೇವೆ ಎಂದು ಕೆಲ ಗ್ರಾಹಕರು ತಮ್ಮ ಅಳಲನ್ನ ಮಾಧ್ಯಮದ ಮುಂದೆ ತೋಡಿಕೊಂಡ್ರು. 3,50,000 ಬಂಗಾರ ಇಲ್ಲಿ ಇಟ್ಟಿದ್ದೇನೆ. ಅದಕ್ಕೆ ಮುಂಚೆ ಮ್ಯಾನೇಜರ್ ಹತ್ರ ಹೇಳಿದ್ದೀನಿ, ಸರ್ ಇಲ್ಲಿ ಸೇಫ್ಟಿ ಬಹಳ ತೊಂದರೆ ಉಂಟು, ಯಾಕಂದ್ರೆ ನಿಮ್ದು ಸೇಫ್ ರೂಮ್ ಚಿಕ್ಕದು, ಏನಾದರೂ ನೀವು ವ್ಯವಸ್ಥೆ ಮಾಡಬೇಕು. ಅವರು ಹೇಳಿದ್ರು ಏನು ತೊಂದರೆ ಇಲ್ಲ, ನಮಗೆ ವ್ಯವಸ್ಥೆ ಏನೂ ಆಗಲಿಲ್ಲ. ಇದು ನನಗೆ ಸಹ ತುಂಬ ವರ್ಷಂತ ಇಲ್ಲಿ ಇದ್ದೆ ನಾನು, ಅದು ನನಗೆ ವಿಶ್ವಾಸ ಇತ್ತು. ಈಗ ಅವರು ಹೇಳಿದ್ರು ನಾವು ದೊಡ್ಡದು ಮಾಡ್ತೇವೆ, ಬ್ಯಾಂಕ್ ದೊಡ್ಡದು ಮಾಡ್ತೇವೆ ನಾವು. ಈಗ ಪ್ರಾಬ್ಲಮ್ ಬರೋದಿಲ್ಲ ಅದು. ಈ ಘಟನೆ ಆಯ್ತಂತ ನಾನು ಬೆಳಿಗ್ಗೆ ಮಾರ್ಕೆಟಿಗೆ ಬರುವಾಗ ಜನ ಸೇರಿ ನೋಡುವಾಗ ನನಗೆ ಏನಂತ ಡೌಟ್ ಆಯಿತು. ನಾನು ಹೋಗಿ ಇಲ್ಲಿ ಬಂದು ನೋಡುವಾಗ ಈಗ ಆಯ್ತಂತ ನಂದು 3,56,000 ಬಂಗಾರ ಇತ್ತು ನನಗೆ. ಅದು ಏನು ಮಾಡ್ಲಿಕ್ಕೆ ಆಗುದು ಈಗ ನೋಡಿ, ಇದು ಆಯ್ತು. ಈಗ ಅದು ಅವರು ಇನ್ಸೂರು ಅಂತ ಹೇಳ್ತಾರೆ, ಮತ್ತೆ ಸಿಕ್ಕಿದ್ರೆ ಒಳ್ಳೆದಿತ್ತು. ನಾವು ಸಹ ಕಷ್ಟದಲ್ಲಿ ಆದ್ಮೇಲೆ ಇದ್ದೆ, ನಾನು ಕಷ್ಟ ಅಂತ ಸ್ವಲ್ಪ ಇದ್ದೆ ನಾನು. ಕಿನ್ನಿಗೋಳಿಯ ಬ್ಯಾಂಕ್ಗಳಲ್ಲಿಯೇ ಅತಿ ಹೆಚ್ಚು ಚಿನ್ನದ ಸಾಲವನ್ನ ನೀಡಲಾಗ್ತಾ ಇತ್ತು. ಈ ಬ್ಯಾಂಕ್ನಲ್ಲಿ ಚಿನ್ನದ ಸಾಲಕ್ಕೆ ಕಡಿಮೆ ಬಡ್ಡಿದರ, ಉತ್ತಮ ಸೇವೆ ಮತ್ತು ಹೆಚ್ಚಿನ ನಿಯಮಾವಳಿ ಇಲ್ಲದೆ ಗ್ರಾಹಕರಿಗೆ ಅತಿ ಹೆಚ್ಚು ನಗದನ್ನ ನೀಡಲಾಗ್ತಾ ಇತ್ತು. ಆದ್ರಿಂದ ಚಿನ್ನದ ಸಾಲಕ್ಕೆ ಹೆಚ್ಚು ಗ್ರಾಹಕರು ಈ ಬ್ಯಾಂಕ್ ಅನ್ನ ಅವಲಂಬಿಸಿದ್ರು. ಆದ್ರೆ ಹಳೆಯ ಕಟ್ಟಡವಾದ್ದರಿಂದ ಹೆಚ್ಚಿನ ಭದ್ರತೆ ಈ ಬ್ಯಾಂಕ್ ಇರಲಿಲ್ಲ. ಮಾತ್ರವಲ್ಲದೆ ನಿನ್ನೆ ರಾತ್ರಿ ಗುಡುಗು ಸಹಿತ ಭಾರೀ ಮಳೆ ಇದ್ದ ಕಾರಣ ಕಳ್ಳರಿಗೆ ಬ್ಯಾಂಕ್ ಕಳವಿಗೆ ಅನುಕೂಲವಾಯಿತು. ಸ್ಥಳಕ್ಕೆ ಡಿಸಿಪಿ ಶಾಂತರಾಜು, ಎಸಿಪಿ ಮದನ್ಗಾಂವ್ಕರ್, ಕ್ರೈಂ ಬ್ರಾಂಚ್ ಅಧಿಕಾರಿಗಳು ಮತ್ತು ಮುಲ್ಕಿ ಪೊಲೀಸರು ಭೇಟಿ ನೀಡಿದ್ದು ತನಿಖೆಯನ್ನು ಮುಂದುವರೆಸಿದ್ದಾರೆ. ನಿಶಾಂತ್ ಕಿಲೆಂಜೂರು, ಸ್ಪಂದನ ನ್ಯೂಸ್, ಮುಲ್ಕಿ. ಎಸ್, ಬನ್ನಿ ಘಟನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿಯಾಗಿರುವಂತಹ ನಿಶಾಂತ್ ಕಿಲೆಂಜೂರು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಿಶಾಂತ್ ಅವರೇ ನಮಸ್ತೆ. ಎಸ್, ಈ ಘಟನೆಯ ಬಗ್ಗೆ ಏನಾದರೂ ತನಿಖೆ ನಡೆದಿದೆಯಾ ಅಥವಾ ಏನಾದರೂ ಮಾತ್ರವಾದ ಸುಳಿವುಗಳು ಏನಾದರೂ ದೊರಕಿದೆಯಾ, ಹೇಗೆ?
ಶ್ರೀಕಾಂತ್ ಇದುವರೆಗೆ ಯಾವುದೇ ಸುಳಿವುಗಳಿಲ್ಲ. ಆದ್ರೆ ಒಂದು ಪ್ರತ್ಯೇಕ ಒಂದು ತಂಡಗಳನ್ನು ರಚಿಸಿ, ಅಂದ್ರೆ ಮುಲ್ಕಿ ಪೊಲೀಸರು ಮತ್ತೆ ಕ್ರೈಮ್ ಬ್ರಾಂಚ್, ಕಡಂಬೂರಿ ಎಸಿಪಿ ಅವರು ಇದಕ್ಕೆ ಒಂದು ಪ್ರತ್ಯೇಕ ತಂಡಗಳನ್ನು ರಚಿಸಿ ಒಂದು ಎಲ್ಲಾ ಕೋನಗಳಿಂದಲೂ ಒಂದು ತನಿಖೆಯನ್ನು ನಡೆಸುತ್ತಿದ್ದಾರೆ. ಅಂದ್ರೆ ಮುಖ್ಯವಾಗಿ ಅಂದ್ರೆ ಅಲ್ಲಿ ಸಿಕ್ಕಂತಹ ಒಂದು ಬೆಂಕಿ ಬೆಟಿಗೆ, ಅಂದ್ರೆ ತಮಿಳುನಾಡಿನ ಬೆಂಕಿ ಬೆಟಿಗೆ ಒಂದು ಸಿಕ್ಕಿದೆ. ಅದನ್ನೇ ಆಧಾರವಾಗಿ ಇಟ್ಟು ಕೆಲವು ಕೋನಗಳಲ್ಲಿ ತನಿಖೆ ನಡೆಸಿದ್ದಾರೆ. ಮುಖ್ಯವಾಗಿ ಅಲ್ಲಲ್ಲಿ ಸುತ್ತಮುತ್ತಲ ಎಲ್ಲೆಲ್ಲಿ ಗೋರಿಗಳಿದೆ, ಅಲ್ಲಿ ಎಲ್ಲಿ ಯಾರೆಲ್ಲ ತಮಿಳರು ಕೆಲಸ ಮಾಡ್ತಾ ಇದ್ದಾರೆ ಅವರನ್ನೇ ಹೋಗಿ ವಿಚಾರಿಸ್ತಾ ಇದ್ದಾರೆ. ಮತ್ತೆ ಒಂದು ಹಿನ್ನಡೆ ಅಂದ್ರೆ ತನಿಖೆಗೆ ಒಂದು ಹಿನ್ನಡೆ ಆಗಿದ್ದು ಸಿಸಿ ಕ್ಯಾಮೆರಾ. ಅಂದ್ರೆ ಎಲ್ಲಾ ಕಡೆ ಸುಮಾರು ಒಂದು 20-30 ಕಡೆಗಳೊಂದು 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 30 ಕಡೆಗಳ ಸಿಸಿ ಕ್ಯಾಮೆರಾ ಇದೆ. ಎಲ್ಲಾ ಸಿಸಿ ಕ್ಯಾಮೆರಾಗಳು ಆ ದಿನ ಆಫ್ ಆಗಿದೆ. ಯಾಕಂದ್ರೆ ಒಂದು ಆ ದಿನ ಗುಡುಗು ಮತ್ತೆ ಮಳೆ ಇರುವುದರಿಂದ ಎಲ್ಲಾ ಸಿಸಿ ಕ್ಯಾಮೆರಾವನ್ನು ಆ ದಿನ ಆಫ್ ಮಾಡಲಾಗಿತ್ತು. ಅದರಿಂದ ಒಂದು ವೇಳೆ ಆ ಸಿಸಿ ಕ್ಯಾಮೆರಾದಲ್ಲಿ ಯಾವುದೇ ಒಂದು ವಾಹನ ಆಚಿಂದ ಈಚೆ ಯಾವ ವಾಹನವು ಹೆಚ್ಚಾಗಿ ಓಡಾಡ್ತಾ ಇದೆ ಅದ ಬೆನ್ನತ್ತಿ ಹೋಗ್ತಿದ್ರೆ ಇದೊಂದು ಘಟನೆಯ ಅಂದ್ರೆ ಯಾರು ಕಳ್ಳರು ಯಾರು ಇದರ ಹಿಂದೆ ಇದ್ದಾರೆ ಎಲ್ಲ ತಿಳಿಬಹುದಿತ್ತು. ಆದ್ರೆ ಯಾವುದೇ ಒಂದು ಮಾಹಿತಿ ಇದುವರೆಗೆ ದೊರಕಿಲ್ಲ. ಕಳ್ಳರ ಚಹರೆ ಗೊತ್ತಾಗಿಲ್ಲ, ಮಾಹಿತಿ ದೊರಕಿಲ್ಲ. ಆದ್ರಿಂದ ತುಂಬಾ ಹಿನ್ನಡೆಯಾಗಿದೆ. ಎಸ್, ಇಲ್ಲಿ ಈ ಒಂದು ಬ್ಯಾಂಕ್ಗಳು ಅಂದ ಮೇಲೆ ಅದಕ್ಕೊಂದು ರಾತ್ರಿ ಹೊತ್ತಿನಲ್ಲಿ ಒಬ್ಬ ಕಾವಲುಗಾರನ ಅಂತ ನೇಮಿಸ್ತಾರೆ. ಇಲ್ಲಿ ಯಾರು ಇರ್ಲಿಲ್ವಾ ರಾತ್ರಿ ಹೊತ್ತಲ್ಲಿ? ಅಂದ್ರೆ ಇಡೀ ಅಂದ್ರೆ ಕಿನ್ನಿಗೋಳಿ ಅಂದ್ರೆ ಒಂದು ಬ್ಯಾಂಕ್ಗಳ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಹೆಚ್ಚು ಬ್ಯಾಂಕ್ಗಳಲ್ಲಿ ಇರುವುದು ಅಂದ್ರೆ ಕಿನ್ನಿಗೋಳಿಯಲ್ಲಿ ಮಾತ್ರ. ಅಂದ್ರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನೋಡಿದ್ರೆ ಅತ್ಯಂತ ಹೆಚ್ಚು ಬ್ಯಾಂಕ್ ಇರುವುದು ಕಿನ್ನಿಗೋಳಿ. ಅಂದ್ರೆ ಸುಮಾರು ಒಂದು 20-25 ಬ್ಯಾಂಕ್ಗಳು ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬ್ಯಾಂಕ್ಗಳನ್ನ ಹೊಂದಿದಂತ ಊರು ಇದಾಗಿದೆ. ಅಂದ್ರೆ ಒಂದು ಕೆಲವು ವರ್ಷಗಳಿಂದ ಏಷ್ಯಾ ಖಂಡದಲ್ಲೇ ಅತ್ಯಂತ ಹೆಚ್ಚು ಠೇವಣಿ ಇರುವ ಗ್ರಾಮೀಣ ಪ್ರದೇಶದಲ್ಲಿ ಅತ್ಯಂತ ಹೆಚ್ಚು ಠೇವಣಿ ಇರುವ ಬ್ಯಾಂಕ್ಗಳು ಅಂದ್ರೆ ಕಿನ್ನಿಗೋಳಿ ಅಂತ ಒಂದು ಅಲ್ಲಿ ದಾಖಲಾಗಿತ್ತು. ಅಂದ್ರೆ ಅತ್ಯಂತ ಹೆಚ್ಚು ಬ್ಯಾಂಕ್ ಅಲ್ಲಿ ಇರೋ ಪ್ರದೇಶ. ಆದ್ರೆ ಯಾವುದೇ ಒಂದು ಬ್ಯಾಂಕ್ ATM ಬಿಟ್ಟು ಯಾವುದೇ ಒಂದು ಬ್ಯಾಂಕ್ಗಳಿಗೆ ಯಾವುದೇ ಒಂದು ಸೆಕ್ಯೂರಿಟಿ ಇಲ್ಲ. ಅಂದ್ರೆ ಎಲ್ಲಾ ಬ್ಯಾಂಕ್ ಅಲ್ಲಿ ಸಿಸಿ ಕ್ಯಾಮೆರಾ ಮತ್ತೆ ಸೈರನ್ ಇನ್ನಿತರ ಎಲ್ಲ ಬೇರೆ ಬೇರೆ ಏನೋ ಸೌಕರ್ಯ ಇತ್ತು ಅದನ್ನು ಅಳವಡಿಸಿದ್ದಾರೆ. ಆದ್ರೆ ಯಾವುದೇ ಒಂದು ಇನ್ನಿತರ ಅಂದ್ರೆ ಸೆಕ್ಯೂರಿಟಿ ಆಗ್ಲಿ ಬೇರೆ ಯಾವುದೇ ಸೆಕ್ಯೂರಿಟಿಗಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಂದ್ರೆ ಮೊನ್ನೆ ನಡೆದ ಒಂದು ಬ್ಯಾಂಕ್ ಕಳ್ಳತನ ಏನಾಯ್ತು, ಈ ಬ್ಯಾಂಕ್ ನಲ್ಲಿ ಒಂದು ಹಳೆಯ ಕಟ್ಟಡ ಅಂದ್ರೆ ಕಟ್ಟಡ ಒಂದು ಬಿದ್ದು ಹೋಗುವ ಪರಿಸ್ಥಿತಿ ಇತ್ತು. ಆದ್ರೆ ಒಂದು ಶೀಘ್ರದಲ್ಲಿ ಒಂದು ಹೊಸ ಬ್ಯಾಂಕ್ ಅಂದ್ರೆ ಹೊಸ ಕಟ್ಟಡದಲ್ಲಿ ಒಂದು ಈ ಬ್ಯಾಂಕ್ ಸ್ಥಳಾಂತರ ಆಗ್ಬೇಕಿತ್ತು ಆ ಕಟ್ಟಡಕ್ಕೆ. ಅದಕ್ಕಿಂತ ಮುಂಚೆ ಇಲ್ಲಿ ಕಳ್ಳತನ ನಡೆದಿದೆ. ಈ ಬ್ಯಾಂಕ್ ನಲ್ಲಿ ಒಂದು ವಿಶೇಷ ಅಂದ್ರೆ ಕೋಟಿ ಗಟ್ಟಲೆ ಅಂದ್ರೆ ಒಂದು ಲಾಕರ್ ನಲ್ಲಿ ಸುಮಾರು 5 ಕೋಟಿ ಚಿನ್ನ ಅಂದ್ರೆ ಇನ್ನೂ 2 ಲಾಕರ್ ಇತ್ತು. ಒಟ್ಟಿಗೆ 15 ಕೋಟಿ ಚಿನ್ನ ಇರಬಹುದಿತ್ತು. ಇಷ್ಟು ವಹಿವಾಟುವನ್ನು ಹೊಂದಿರುವ ಈ ಬ್ಯಾಂಕ್ ಇದುವರೆಗೂ ಕೇವಲ ಒಂದು ಮ್ಯಾನುವಲ್ ಆಗಿ ಅಂದ್ರೆ ಜನರಿಂದಲೇ ಇಲ್ಲಿ ವರ್ಕ್ ಮಾಡಕ್ಕೆ ಯಾವುದೇ ಒಂದು ಕಂಪ್ಯೂಟರ್ ಇಲ್ಲ ಅಂತ ಒಂದು ಪರಿಸ್ಥಿತಿ ಅಂದ್ರೆ ಈ ಬ್ಯಾಂಕ್ ನಲ್ಲಿದೆ. ಮತ್ತೊಂದೇನಾದ್ರೆ ಇದು ಮುಖ್ಯವಾಗಿ ಒಂದು ಬ್ಯಾಂಕ್ ನವರ ನಿರ್ಲಕ್ಷ್ಯದಿಂದಲೇ ಈ ಘಟನೆ ನಡೆದಿದೆ ಅನ್ಬಹುದು. ಎಸ್, ಇಲ್ಲಿ ನಿಶಾಂತ್ ಅವರೇ, ಇಲ್ಲಿ ಗೋಲ್ಡ್ ಸ್ಮಿತ್ ಅಂದ್ರೆ ಚಿನ್ನದ ಕೆಲಸ ಮಾಡುವಂತವರು ಮಾತ್ರ ಇಲ್ಲಿ ಹಣವನ್ನ ತೊಡಗಿಸ್ತಾರಾ ಅಥವಾ ಗ್ರಾಹಕರೆಲ್ಲ ತೊಡಗಿಸ್ತಾ ಇದಾರಾ, ಹೇಗೆ? ಅಲ್ಲ, ಗ್ರಾಹಕರು ಎಲ್ಲಾ ರೀತಿಯ ಗ್ರಾಹಕರು, ಎಲ್ಲ ಧರ್ಮದ ಎಲ್ಲ ಜಾತಿಯ ಗ್ರಾಹಕರಿದ್ದಾರೆ. ಮುಖ್ಯವಾಗಿ ಅಂದ್ರೆ ಅದೇ ಅಂದ್ರೆ ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ತಾಲೂಕಿನಲ್ಲಿ ಸುಮಾರು 9 ಶಾಖೆಗಳನ್ನು ಹೊಂದಿದೆ ಈ ಬ್ಯಾಂಕ್. ಮುಖ್ಯವಾಗಿ ಅತಿ ಹೆಚ್ಚು ವಹಿವಾಟು ಅಂದ್ರೆ ಕಿನ್ನಿಗೋಳಿ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಈ ಬ್ಯಾಂಕ್ ನಲ್ಲಿ ಯಾಕೆ ಅತ್ಯಂತ ಹೆಚ್ಚು ವಹಿವಾಟು ಅಂದ್ರೆ ಕಿನ್ನಿಗೋಳಿ ಅಂದ್ರೆ ಸುಮಾರು 25 ಬ್ಯಾಂಕ್ ಇದೆ. ಅದರಲ್ಲಿ ಚಿನ್ನದ ಒಂದು ಸಾಲಕ್ಕೆ ಇಲ್ಲಿ ಯಾಕೆ ಬರ್ತಾರೆ ಅಂದ್ರೆ ಇಲ್ಲಿ ಅತ್ಯಂತ ಕಡಿಮೆ ಬಡ್ಡಿ ಇದೆ. ಅಂದ್ರೆ ಬೇರೆ ಬ್ಯಾಂಕ್ಗಳನ್ನು ಹೋಲಿಸಿದ್ರೆ ಇಲ್ಲಿ ಕಡಿಮೆ ಬಡ್ಡಿ, ಅಷ್ಟೇನು ನಿಯಮಾವಳಿಗಳು ಈ ಬ್ಯಾಂಕ್ ನಲ್ಲಿ ಇಲ್ಲ. ಅಂದ್ರೆ ಶೀಘ್ರವಾಗಿ ಹಣ ಕೊಡಲಾಗುತ್ತದೆ ಇಲ್ಲಿ. ಅದಕ್ಕಾಗಿ ಹೆಚ್ಚಿನ ಮಧ್ಯಮ ವರ್ಗದ ಕುಟುಂಬರು, ಬೀಡಿ ಕಾರ್ಮಿಕರು ಯಾರೇ ಆಗ್ಲಿ, ಕೂಲಿ ಕಾರ್ಮಿಕರು ಯಾರೇ ಆಗ್ಲಿ, ಹಣ ಬೇಕಾದ ಅಗತ್ಯ ಬೇಕಾಗ್ಲಿ ಕೂಡಲೇ ಈ ಬ್ಯಾಂಕಿಗೆ ಹೋಗಿ ತನ್ನ ಚಿನ್ನವನ್ನು ಅಡವಿಟ್ಟು ಬ್ಯಾಂಕ್ ತಗೊಳ್ತಾರೆ. ಅದರಿಂದ ವಹಿವಾಟು ಅತ್ಯಂತ ಹೆಚ್ಚಾಗಿತ್ತು ಈ ಬ್ಯಾಂಕ್ ನಲ್ಲಿ. ಆದ್ರೆ ಇದು ಸೆಕ್ಯೂರಿಟಿ ದುರ್ಬಲ ಆಗಿತ್ತು, ಆದ್ರಿಂದ ಈ ಘಟನೆ ನಡೆದಿದೆ. ಈಗ ಇಲ್ಲಿ ಏನು ಸಂತ್ರಸ್ತರು ಎಲ್ಲ ಇದ್ದಾರೆ, ಅವರೇನಾದ್ರೂ ಪ್ರತಿಭಟನೆ ಮಾಡುವಂತದ್ದು, ಮನವಿ ಕೊಡುವಂತದ್ದು ಇಂಥದ್ದೇನಾದ್ರೂ ಮಾಡಿದಾರಾ ಅಥವಾ ಖಾಲಿ ಅಲ್ಲಿ ಬಂದು ವಿಚಾರಿಸ್ಕೊಂಡು ಹೋಗ್ತಾ ಇದಾರೆ ಅಷ್ಟೇನಾ? ಅಂದ್ರೆ ಮುಖ್ಯವಾಗಿ ಗ್ರಾಹಕರಿಗೆ ಇಲ್ಲಿ ಒಂದು ಭರವಸೆ ನೀಡಲಾಗಿತ್ತು. ಅಂದ್ರೆ ಈ ಮೊನ್ನೆ ಕಳ್ಳತನ ಏನು ನಡೆದಿತ್ತು ಆ ದಿನ ಬೆಳಿಗ್ಗೆ ಸುಮಾರು 8-9 ಗಂಟೆಯಿಂದ ಮಧ್ಯಾಹ್ನ ಒಂದು 2 ಗಂಟೆವರೆಗೂ ತುಂಬಾ ಒಂದು 100 ಜನರು ಈ ಬ್ಯಾಂಕ್ ನ ಸುತ್ತಮುತ್ತ ಆಗಮಿಸಿದ್ರು. ಅಂದ್ರೆ ಹೆಚ್ಚಾಗಿ ಇಲ್ಲಿನ ಗ್ರಾಹಕರೇ ಆಗಿದ್ದರು. ಅಂದ್ರೆ ತಮ್ಮ ಬಂಗಾರ ಏನಾಯ್ತು, ನಮ್ಮ ಚಿನ್ನ ಏನಾಯ್ತು, ಏನಾಗ್ಬಹುದೆಂಬ ಆತಂಕ ಇತ್ತು. ಬ್ಯಾಂಕ್ನಿಂದ ಯಾವುದೇ
ಮಾಹಿತಿ ಬರ್ಬೋದಂತ ಅಲ್ಲಿ ಸೇರಿದ್ದರು, ಜಮಾಯಿಸಿದ್ರು. ಆದ್ರೆ ಬ್ಯಾಂಕ್ ಮೂಲಕ ಮತ್ತೆ ಅಂದ್ರೆ ಅಲ್ಲಿ ACP ಮತ್ತೆ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಜನರಿಗೆ ಅಂದ್ರೆ ಗ್ರಾಹಕರಿಗೆ ಒಂದು ಭರವಸೆ ನೀಡಿದ್ರು. ನಿಮ್ಮ ಒಂದು ಚಿನ್ನಕ್ಕೆ ಯಾವುದೇ ಚಿನ್ನ ಕದ್ದುಕೊಂಡು ಹೋಗಿದ್ರು, ಅಂದ್ರೆ 2 ಲಾಕರ್ ಇದೆ, 1 ಲಾಕರ್ ಅನ್ನು ಕದ್ಕೊಂಡು ಹೋಗಿದ್ದಾರೆ, 1 ಲಾಕರ್ನ ಚಿನ್ನವನ್ನು. ಆದ್ರೆ ನೀವೊಂದು ಯಾವುದೇ ಸಮಸ್ಯೆ ಇಲ್ಲ, ಇದಕ್ಕೆ ಇನ್ಶೂರೆನ್ಸ್ ಅಂದ್ರೆ ವಿಮೆ ಇರುವುದರಿಂದ ನಿಮ್ಮ ಎಷ್ಟು ಬಂಗಾರ ಇದ್ರೆ ಅದರದ ಎಷ್ಟು ವ್ಯಾಲ್ಯೂ ಆಗುತ್ತೆ ಅದರದ ಹಣ ನಿಮ್ಮನ್ನು ಹಿಂದಿರುಗಿಸಲಾಗುತ್ತೆ ಎಂದು ಭರವಸೆ ನೀಡಿದ್ರು. ಆ ನಂತರ ಗ್ರಾಹಕರು ವಾಪಸ್ ಹೋಗಿದ್ರು. ಎಸ್, ಓಕೆ, ಧನ್ಯವಾದಗಳು. ಬಹಳಷ್ಟು ಮಾಹಿತಿಯನ್ನು ಕೊಟ್ಟರು ನಿಶಾಂತ್ ಅವರೇ, ಧನ್ಯವಾದಗಳು. ಎಸ್, ಇದು ನಿಶಾಂತ್ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ಬ್ಯಾಂಕ್ನಲ್ಲಿ ಹೇಗೆ ಒಂದು ದರೋಡೆ ಆಗಿದೆ ಅನ್ನೋದರ ಬಗ್ಗೆ ಒಂದು ಚಿತ್ರಣವನ್ನು ಅವರು ಕೊಟ್ಟಿದ್ದರು. ಒಂದು ಹಳ್ಳಿಯ ಬ್ಯಾಂಕ್ ಇದು. ಇದರಲ್ಲಿ ಸುಮಾರು 15 ಕೋಟಿಗಿಂತಲೂ ಮಿಕ್ಕಿದ ಬಂಗಾರ ಇಲ್ಲಿ ಇತ್ತು ಅಂತ ಹೇಳಲಾಗ್ತಾ ಇದೆ. ಒಟ್ಟು 3 ಲಾಕರ್ನಲ್ಲಿ 1 ಲಾಕರನ್ನು ಒಡೆಯುವುದರಲ್ಲಿ ಕಳ್ಳರು ಅಥವಾ ದರೋಡೆಕೋರರು ಯಶಸ್ವಿಯಾಗಿದ್ದಾರೆ. ಒಂದು ಹಳೆಯ ಕಟ್ಟಡ ಆದ ಕಾರಣದಿಂದಾಗಿ ಇದನ್ನು ಅತ್ಯಂತ ಸುಲಭದಿಂದ ಭೇದಿಸಿ ಅಲ್ಲಿದ್ದಂಥ ಎಲ್ಲ ಭದ್ರತಾ ವ್ಯವಸ್ಥೆಗಳನ್ನು ಕೂಡ ಭೇದಿಸಿ ಒಳಗಡೆ ಪ್ರವೇಶಿಸಿದಂಥ ಕಳ್ಳರು ಸುಮಾರು 5 ಕೋಟಿಯಷ್ಟು ಮೌಲ್ಯದ ಚಿನ್ನ ಮತ್ತು ಹಣವನ್ನು ಲೂಟಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಲ್ಲಿದ್ದಂಥ CC ಕ್ಯಾಮರಾ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಯಂತ್ರೋಪಕರಣಗಳನ್ನು ಕೂಡ ತಮ್ಮ ಒಟ್ಟಿಗೆ ಹೊತ್ತೊಯ್ದಂಥ ಘಟನೆ ಕೂಡ ನಡೆದಿರುವಂಥದ್ದು. ಮತ್ತು ದುರಾದೃಷ್ಟ ಅಂದರೆ ಆವತ್ತಿನ ದಿನ ಮಳೆ ಮತ್ತು ಗುಡುಗು ಮಿಂಚು ಸಹಿತ ಸಿಡಿಲು ಕೂಡ ಜೋರಾಗಿದ್ದ ಕಾರಣ ಹಲವಾರು ಕಡೆಗಳಲ್ಲಿ CCTVಯಲ್ಲಿ ಕೂಡ ಯಾವುದೇ ಫೂಟೇಜ್ಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇಲ್ಲ. ಕೇವಲ ಒಂದು ಕೇರಳ ಅಥವಾ ಕೇರಳದ ಒಂದು ಬೆಂಕಿಪಟ್ಟಣ ಒಂದು ಬಿಟ್ಟರೆ ಮತ್ತು ಯಾವುದೇ ಸುಳಿವುಗಳು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ. ಆ ಒಂದು ಬೆಂಕಿಪಟ್ಟಣದ ಆಧಾರದಲ್ಲಿ ಒಂದಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹಲವಾರು ತಂಡಗಳಲ್ಲಿ ಪೊಲೀಸರು ಒಂದು ತನಿಖೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಇದಲ್ಲ, ಆರೋಪಿಗಳು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಇಂಥ ಬ್ಯಾಂಕುಗಳಲ್ಲಿ ತಮ್ಮ ಹಣವನ್ನು ಇಡುವಂಥ ಸಂದರ್ಭದಲ್ಲಿ ಎಷ್ಟು ಸುರಕ್ಷಿತವಾಗಿರುತ್ತೆ ನಮ್ಮ ಹಣ ಅನ್ನುವಂಥದ್ದನ್ನು ಜನರು ಕೂಡ ತಿಳ್ಕೊಳ್ಬೇಕಾಗತ್ತೆ. ಎಸ್, ಈ ವಿಷಯದಲ್ಲಿ ನಾವು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೇನೆ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್ and Udupi Manipal Main Road, Udupi. ವಿರಾಮದ ಬಳಿಕ ಕರೆಂಟ್ ಅಫೇರ್ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಕಿನ್ನಿಗೋಳಿಯ SK ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಬ್ಯಾಂಕ್ನ ದರೋಡೆಯ ಬಗ್ಗೆ. ಸುಮಾರು 5 ಕೋಟಿಯಷ್ಟು ದೊಡ್ಡ ಮೌಲ್ಯವನ್ನು ಒಂದು ಹಳ್ಳಿ ಭಾಗದ ಬ್ಯಾಂಕ್ನಿಂದ ಲೂಟಿ ಹೊಡೆದಿರುವಂಥದ್ದು. ಅದು ಕೂಡ ಸಾಮಾನ್ಯ ಜನ ತಮ್ಮ ಕಷ್ಟ ಕಾಲದಲ್ಲಿ ಇಟ್ಟಂಥ ಒಂದು ಬಂಗಾರ ಏನಿದೆ ಅದು ಅಷ್ಟು ಕೂಡ ಲೂಟಿಯಾಗಿ ಹೋಗಿರುವಂಥದ್ದು. ಇದರಲ್ಲಿ ವ್ಯವಸ್ಥೆಯಲ್ಲಿ ವೈಫಲ್ಯವನ್ನು ಕಂಡಿದೆ ಅಥವಾ ಬ್ಯಾಂಕ್ನ ಒಂದು ಜವಾಬ್ದಾರಿ ಏನಿತ್ತು ಮತ್ತು ಗ್ರಾಹಕರಾಗಿ ನಮ್ಮ ಜವಾಬ್ದಾರಿ ಏನೆಲ್ಲ ಇದೆ, ಇದರ ಬಗ್ಗೆ ಚರ್ಚೆನ ಮಾಡಬೇಕು. ಇಬ್ಬರು ವಿಶೇಷ ಅತಿಥಿಗಳು ನನ್ನೊಂದಿಗಿದ್ದಾರೆ. ಮೊದಲದಾಗಿ ಶ್ರೀರಾಜ್ ಗುಡಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಸರ್, ನಮಸ್ತೆ. ನಮಸ್ಕಾರ. ಅದೇ ರೀತಿಯಾಗಿ ಕರ್ನಾಟಕ ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ರವಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಎಸ್, ಶ್ರೀರಾಜ್ ಗುಡಿ ಅವರಲ್ಲಿ ಕೇಳಬೇಕು, ಎಲ್ಲೋ ಒಂದು ಕಡೆಯಲ್ಲಿ ಇಂಥ ಬ್ಯಾಂಕ್ಗಳಲ್ಲಿ ನಮ್ಮ ಬಂಗಾರವನ್ನು ಇಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಒಂದು ಜವಾಬ್ದಾರಿ ಏನು ಅಂತ ನಿಮ್ಗೆ ಅನಿಸ್ತಾ ಇದೆ? ಖಂಡಿತವಾಗಿಯೂ. ಅಂದರೆ ಈಗ ಜನರಿಗೆ ಬಹು ಶೀಘ್ರದಲ್ಲಿ ತಮ್ಮ ಹಣವನ್ನು ಸಾಕಷ್ಟು ಅದಕ್ಕೆ ಹೆಚ್ಚಿನ ಮೊತ್ತ ಸಿಗಬೇಕು ಅನ್ನುವಂಥದ್ದು ಆಸೆಗಳು, ಎಲ್ಲರಿಗೂ ಆಸೆಗಳು ಇರ್ತದೆ. ಅದರಿಂದ ಆಸೆಯಿಂದ ಯಾರೂ ದೂರ ಇಲ್ಲ. ಸೊ ಹೀಗಾಗಿ ಎಲ್ಲರೂ ತಮ್ಗೆ ಜಾಸ್ತಿ ಹಣ ಬರಬೇಕು, ಜಾಸ್ತಿ. ವಿಶೇಷವಾಗಿ ಮಿಡ್ಲ್ ಕ್ಲಾಸ್ ಮತ್ತು ಲೋವರ್ ಮಿಡ್ಲ್ ಕ್ಲಾಸ್ ಜನ ಏನಿದ್ದಾರೆ ಇವರು ಆ ರೀತಿಯಾದಂತಹ ಒಂದು ಹೌದು, ಯಾಕೆಂದರೆ ಸಾಕಷ್ಟು ಶೀಘ್ರದಲ್ಲಿ ನಾನು ಕೂಡ ಶ್ರೀಮಂತನಾಗಬೇಕು, ನನಗೊಂದು ಒಳ್ಳೆ ಮನೆ ಬರಬೇಕು, ಮನೇಲಿ ಒಳ್ಳೆ TV ಬರಬೇಕು, ಫ್ರಿಜ್ ಬರಬೇಕು, ಕಾರ್ ಬರಬೇಕು ಅನ್ನೋಂಥ ಆಸೆಗಳು. ಸೊ ಇವೆಲ್ಲ ಆಸೆಗಳ ಹಿಂದೆ ಬೆನ್ನು ಹತ್ತಿ ನಾವು ಹೋಗ್ತಾ ಇದ್ದೀವೋ, ಅದೇ ಈ ರೀತಿಯಾದಂತಹ ಒಂದು ಅವರ ಆಸೆಗಳನ್ನು ಇವರು ಬಂಡವಾಳವನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿಯಾದಂಥವ್ರು. ಸೊ ಈ ಒಂದು ಹೂಡಿಕೆ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರವನ್ನು ನಾವು ವಹಿಸಬೇಕಾಗ್ತದೆ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಲೋನು, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಗೋಲ್ಡ್ ಮೇಲಿನ ಲೋನ್ಗಳು, ಅದೆಲ್ಲ ಆ ರೀತಿಯಾದಂತಹ ಸ್ಕೀಮ್ಗಳು, ಸಾಕಷ್ಟು ಸ್ಕೀಮ್ಗಳು ಈಗ ಆಲ್ರೆಡಿ ಕೇಂದ್ರ ಸರ್ಕಾರದ ಇದರಲ್ಲಿ ಇವೆ, ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವೆ. ಸೊ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೆಲವೊಂದು ಪ್ರೊಸೀಜರ್ ಜಾಸ್ತಿ ಇರಬಹುದೇನೋ, ಆ ಒಂದು ಕಾನೂನಾತ್ಮಕವಾಗಿ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಮಾಡಬೇಕಾಗತ್ತೆ ಅನಿವಾರ್ಯ ಕೂಡ. ಸೊ ಅಂತಹ ಒಂದು ಹೂಡಿಕೆಗಳನ್ನು ಬಗ್ಗೆ ಹೆಚ್ಚಿನ ಧ್ಯಾನ ಕೊಡಬೇಕು. ಹೊರತಾಗಿ ಯಾವುದೋ ಒಂದು ಸೆಕ್ಯೂರಿಟಿ ಇಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ಕೇವಲ ಲಾಭಕ್ಕೋಸ್ಕರ ಅಂತ ಹೇಳಿ ನಾನೇನೋ ಹಾಕ್ಲಿಕ್ಕೆ ಹೋಗ್ತೇನೆ. ಕೆಲವೊಂದ್ಸರಿ ಏನಾಗುತ್ತೆ, ಮನೆ ಅಕ್ಕಪಕ್ಕದ ಒಂದು 3-4 ಜನ ಹಾಕ್ತಾರಪ್ಪ, ಇನ್ವೆಸ್ಟ್ ಮಾಡ್ತಾರೆ. ಅವ್ರೊಂದು ಸ್ವಲ್ಪ ಎಂಕರೇಜ್ ಮಾಡ್ತಾರೆ, ನೋಡಿ ಅವರಲ್ಲಿ ಬಂತು, ನೋಡಿ ಅವ್ರ ಮನೇಲಿ ಕಾರ್ ಬಂತು, ಅವ್ರ ಮನೇಲಿ ನೋಡಿ ಅಲ್ಲಿ ಇದು ತಗೊಂಡ್ರು, ಅವ್ರು ಟೂರ್ಗೆ ಹೋಗಿ ಬರ್ತಾ ಇದ್ದಾರೆ, ಈ ರೀತಿ.
ಸೊ ಈ ರೀತಿಯಾದಂಥ ಒಂದು ಆಮಿಷಕ್ಕೆ ನಾವು ಒಳಗಾಗ್ತಾ ಇದ್ದೇವೆ. ನಮ್ಮದೇ ಆದಂಥ ಆಸೆಗಳನ್ನು ನಾವು ಹೆಚ್ಚಿಗೆ ಬೆಳೆಸ್ಕೊಳ್ತಾ ಇದ್ದೇವೆ ಅಂತ ಅನಿಸ್ತದೆ ನನಗೆ. ಎಸ್, ಅದೇ ಈಗ ಅಲ್ಲಿ ಸೆಕ್ಯೂರಿಟಿ ಇದೆಯೋ, ನಾವು ಇಟ್ಟಂತ ಚಿನ್ನ ಅದು ಸುರಕ್ಷಿತವಾಗಿ ಇರುತ್ತೋ ಇಲ್ವೋ ಅಂತ ನಾವು ಹೇಗೆ ತಿಳ್ಕೊಳ್ಳೋದು? ಒಂದು ಈಗ ಕೇಂದ್ರ ಸರ್ಕಾರದ ಒಂದು ಪಟ್ಟಿ ಬರ್ತದೆ. ಆ ಪಟ್ಟಿನಲ್ಲಿ ಅವ್ರಿಗೆಲ್ಲರಿಗೂ ಕೂಡ ನೀವು ಯಾವುದೇ ಒಬ್ಬ ಹೂಡಿಕೆದಾರನ ಬಳಿ ಹೋದಾಗೂ ಕೂಡ ಅವನಿಗೆ ಕೇಂದ್ರ ಸರ್ಕಾರದಿಂದ ಅಂದ್ರೆ RBI ನಿಂದ ಅವರಿಗೆ ಪರ್ಮಿಷನ್ ಇದೆಯೇ ಹೇಗೆ, ಅಥವಾ RBI ನಿಂದ ಅವರು ಪ್ರತಿ ಸಾರಿನೂ ಅವರು ಮೌಲ್ಯಮಾಪನಕ್ಕೆ ಒಳಗಾಗ್ತಾ ಇದ್ದಾರೋ ಹೇಗೆ ಅನ್ನುವಂಥದ್ದನ್ನ ಅವರಿಂದ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಅವ್ರ ಬಳಿ ಆ ರೀತಿಯಾದಂಥ ದಾಖಲೆಗಳು ಹೊಂದಿದಾರೋ ಹೇಗೆ ಅನ್ನುವಂಥದ್ದನ್ನ. ಆಮೇಲೆ ನೀವು ಹೂಡಿದಂತಹ ಚಿನ್ನವನ್ನ ಅವರು ಎಲ್ಲಿ ತೊಡಗಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗಿರ್ತದೆ. ಯಾಕೆಂದ್ರೆ ಇವೆಲ್ಲವೂ ಕೂಡ ಎಲ್ಲರೂ ಶೇರ್ ಮಾರ್ಕೆಟ್ನ ಮೇಲೆ ಹೋಗ್ತಾರೆ. ಇದೊಂದು ಎಲ್ಲ ಗ್ರೂಪ್ಗಳು, ಇದು ಅವ್ರದ್ದೇ ಆದಂಥ ಒಬ್ಬ ಯಾರೋ ಒಂದು 4-5 ಜನ ಸೇರಿ ಒಂದು ಕಂಪನಿನ ಶುರು ಮಾಡ್ತಾರೆ. ಆ ಕಂಪನಿಗಳಲ್ಲಿ ಆ ರೀತಿಯಾದಂಥ ಒಂದು ಡಬಲಿಂಗ್ ದ್ವಿಗುಣ ಮಾಡುವಂತಹದ್ದು ಒಂದು ಬರ್ತದೆ. ಆ ದ್ವಿಗುಣ ಹಣವನ್ನು ತೆಗೆದುಕೊಂಡು ಹೋಗಿ ಇವರು ಅದನ್ನು ಶೇರ್ಗಳಲ್ಲಿ ಇನ್ವೆಸ್ಟ್ ಮುಖ್ಯವಾಗಿ ಮಾಡುವಂಥದ್ದು ಶೇರ್ಗಳಲ್ಲಿ. ಅದು ಒಂದು ಪ್ರಮಾಣ. ಎರಡನೇ ಪ್ರಮಾಣ, ಅಕಸ್ಮಾತ್ ಆಗಿ ಅದರಲ್ಲಿ ಏನಾದರೂ ಪರ್ಮಿಷನ್ ಇಲ್ಲದೆ ಇದ್ದಂಥದ್ದು, ಅಂದರೆ ಕೇಂದ್ರ ಸರ್ಕಾರದ ಅಲ್ಲಿ ಅವರಿಗೆ ಮಾನ್ಯತೆ ಇರದಂತಹ ಸಂದರ್ಭದಲ್ಲಿ ಅದು ಹವಾಲಾ ಮೂಲಕ ಹೋಗುವಂತಹ ಬಹಳ ದೊಡ್ಡ ಒಂದು ಜಾಲ. ಹೌದು, ಬಹಳ ದೊಡ್ಡ ಹೆದರಿಕೆ ಇದೆ. ಆ ರೀತಿಯಾದಂತಹ ಸಾಕಷ್ಟು ಪ್ರಕರಣಗಳಲ್ಲಿ ಬಂದಿದೆ ಕೂಡ. ಸೊ ಹಿಂಗೆ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಒಂದು ನಿರ್ಮಾಣ ಆಗಿರೋದ್ರಿಂದ ಈ ಒಂದು ಜಾಲಕ್ಕೆ ಒಳಗಾಗಬಾರದು. ನಾವು ತೊಡಗಿಸ್ತಾ ಇರುವಂತಹ ಹಣ ಸುರಕ್ಷಿತವಾಗಿದೆ, ಕಾನೂನುಬದ್ಧವಾಗಿದೆಯೋ ಅನ್ನುವಂಥದ್ದನ್ನ ಮೊದಲು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಎಸ್, ರವಿ ಶೆಟ್ಟಿ ಅವರೇ, ತಮ್ಮಲ್ಲಿ ಕೇಳಬೇಕು. ಕರಾವಳಿ ಭಾಗದಲ್ಲಿ ನನಗನಿಸ್ತಾ ಹಾಗೆ ಕಿನ್ನಿಮುಲ್ಕಿಯಲ್ಲಿ ಫೆಬ್ರವರಿ 21ನೇ ತಾರೀಕಿನಂದು ಕೂಡ 3 ಮನೆಗಳಲ್ಲಿ ಸರಣಿ ಕಳ್ಳತನ ನಡೆದಿದೆ. ಅದರಲ್ಲೂ ಕೂಡ ಇದೇ ರೀತಿ CCTVಯನ್ನು ಒಡೆದು ಹಾಕಿಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಆ ಮನೆಗಳಿಂದ ಲಕ್ಷಾಂತರ ರೂಪಾಯಿಯ ಬಂಗಾರವನ್ನು ಲೂಟಿ ಮಾಡಿರುವಂಥದ್ದು, ಆ ಒಂದು ಬೇಕರಿಯನ್ನು ಕೂಡ ಲೂಟಿ ಮಾಡಿದ್ದಾರೆ. ಇದೇ ರೀತಿಯಾದಂತಹ ಕಳ್ಳತನ ಈ ಒಂದು ನವೆಂಬರ್ ತಿಂಗಳಲ್ಲಿ ಕೂಡ ನಡೆದಿದೆ. ನಿಮ್ಗೆ ಅನಿಸ್ತಾ ಇದೆಯಾ ಕರಾವಳಿ ಭಾಗದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಕಾನೂನಿನ ಹಿಡಿತ ಕಡಿಮೆ ಆಗಿದೆ, ಅಥವಾ ಒಂದು ರೀತಿಯಲ್ಲಿ ಪೊಲೀಸರು ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇಲ್ವೋ ಅನ್ನೋದು ನಿಮ್ಗೆ ಅನಿಸ್ತಾ ಇದೆಯಾ? ಕಾನೂನಿನ ಹಿಡಿತ ಸ್ವಲ್ಪ ಕಡಿಮೆ ಆಗಿದೆ, ಹಾಗೆ ಜನಗಳಲ್ಲಿ ಕೂಡ ಜಾಗೃತಿ ಕೂಡ ಕಡಿಮೆ ಆಗಿದೆ. ಯಾಕೆಂದರೆ ಅಷ್ಟೊಂದು ಮೌಲ್ಯವಾದ ಒಂದು ವಸ್ತುಗಳನ್ನು ಮನೆಯಲ್ಲಿ ಯಾಕೆ ಇಡಬೇಕು? ಈಗ ಗೆಳೆಯರು ಹೇಳಿದರು ರಾಷ್ಟ್ರೀಕೃತ ಬ್ಯಾಂಕಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇಲ್ಲಿ ಕಳ್ಳತನ ಆಗಿರುವಂಥದ್ದು ಸಾಮಾನ್ಯ ತಿಳುವಳಿಕೆ ಇರುವಂಥವ್ರ ಮನೆಯಿಂದನೇ ಆಗಿರುವಂಥದ್ದು. ಯಾಕೆ ಅವರಿಗೆ ಅಷ್ಟೊಂದು ತಿಳುವಳಿಕೆ ಕೂಡ ಇಲ್ವಾ? ಅಂಥ ಒಂದು ಪ್ರಜ್ಞೆ ಕೂಡ ಬೆಳೆದಿಲ್ವಾ? ಬೆಳಿಬೇಕು. ಹಾಗೆ ಬ್ಯಾಂಕ್ಗಳೇ ಕಳ್ಳತನ ಆಯ್ತಲ್ಲ, ಇದು ಬ್ಯಾಂಕಲ್ಲಿ ತಗೊಂಡೋಗಿದೆ 5 ಕೋಟಿ ರೂಪಾಯಿನ ಬ್ಯಾಂಕಿಂದ ತಗೊಂಡೋಗಿದೆ. ಹೌದು, ಆದರೆ ಆ ಬ್ಯಾಂಕುಗಳು ಎಷ್ಟು ಸುರಕ್ಷಿತವಾಗಿದೆ ಅದು? ಯಾಕೆಂದರೆ ನೀವು ತಿಳಿಸಿದ ಹಾಗೆ ಅದು ಆ್ಯಕ್ಚುಲಿ ಹಳೆ ಬಿಲ್ಡಿಂಗು. ಆ ಬಿಲ್ಡಿಂಗ್ನಲ್ಲಿ ಅದು ಇಟ್ಟಿದ್ದೇ ತಪ್ಪು. ಬ್ಯಾಂಕಿನ ಒಂದು ಆಡಳಿತ ವರ್ಗದ್ದೇ ಒಂದು ನಿರ್ಲಕ್ಷ್ಯ ಇದೆ ಅದರಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಹಳೆಯದಾದಂಥ ಒಂದು ಬ್ಯಾಂಕ್ನಲ್ಲಿ ಅಷ್ಟೊಂದು ಇಡುವಂಥ ಅವಶ್ಯಕತೆ ಇತ್ತ? ಯಾಕೆ RBI ಅಲ್ಲಿ ಅವರು ಸದಸ್ಯತ್ವ ಹೊಂದಿಲ್ವಾ? ಅಲ್ಲಿಗೆ ಯಾಕೆ ಅದನ್ನ ಶರಣರು ಮಾಡಿಲ್ಲ? ಯಾಕೆ ಅಷ್ಟೊಂದು ಹಣನಲ್ಲಿ ಇಟ್ಕೊಂಡ್ರು? ಅದರಲ್ಲಿ ಅವರ ಒಂದು ವೈಫಲ್ಯತೆ ಎದ್ದು ಕಾಣಿಸ್ತಾ ಇದೆ. ಇದರಲ್ಲಿ ಈ ಕೇಸ್ನಲ್ಲಿ ಪರ್ಟಿಕ್ಯುಲರ್ ಈ ಕೇಸ್ನಲ್ಲಿ ಅವರ ಒಂದು ವೈಫಲ್ಯತೆ ಎದ್ದು ಕಾಣಿಸ್ತಾ ಇದೆ. ಅಂದರೆ ಅದೇ ಸರ್, ಈಗ ಒಂದು ಬ್ಯಾಂಕಲ್ಲಿ ನಾವು ಎಷ್ಟು ಹಣವನ್ನು ಇಟ್ಟುಕೊಳ್ಳಬಹುದು, ಅದಕ್ಕೇನಾದರೂ ಒಂದು ಪ್ರೊಸೀಜರ್ಸ್ಗಳೇನಾದರೂ ಇದೆಯಾ? ಅಂದರೆ ಇಷ್ಟೇ ಇಟ್ಕೊಳ್ಬೋದು, ಇದಕ್ಕಿಂತ ಹೆಚ್ಚಿದ್ರೆ ನಾವು ಎಲ್ಲಾದರೂ ಬೇರೆ ಕಡೆ ಸುರಕ್ಷಿತವಾದಂಥ ಲಾಕರ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು? ಈಗ ನೇರವಾಗಿ ಹಣವನ್ನು ನಿಮ್ಮ ಹತ್ರ ಕಾನೂನಾತ್ಮಕವಾಗಿ ಇದ್ದಂಥ ಹಣವನ್ನು ನೀವು ಎಷ್ಟೇ ಪ್ರಮಾಣದಲ್ಲಿ ಹೂಡಿಕೆ ಮಾಡಬಹುದು. ಅದಕ್ಕೆ ಯಾವುದೇ ರೀತಿಯಾದ ಲಿಮಿಟ್ ಏನೂ ಇಲ್ಲ ಅಲ್ಲಿ. ಈಗ ಲಾಕರ್ಗಳಲ್ಲಿ ಹಣವನ್ನು ಇಡುವಂಥದ್ದು, ಯಾಕೆಂತಂದ್ರೆ ಒಂದ್ಸರಿ ಅವನು ಲಾಕರ್ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾರು ಇರೋದಿಲ್ಲ. ಅಲ್ಲಿ ಲಾಕರ್ಗಳನ್ನು ಆಪರೇಟ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ನೀವೇ ಇರ್ತೀರಿ. ಲಾಕರ್ ಒಳಗಡೆ ಏನು ಇಟ್ಟಿದ್ದೀರಿ ಅನ್ನೋದನ್ನ ನೋಡ್ಲಿಕ್ಕೆ ಯಾರು ಬರೋದಿಲ್ಲ ಅಲ್ಲಿ. ಹೌದು, ಅಲ್ಲಿ ಯಾರು ಬ್ಯಾಂಕ್ ಅಫಿಷಿಯಲ್ಸ್ ಆಗಲಿ ಮತ್ತೊಬ್ಬರಾಗಲಿ ಬರೋದಿಲ್ಲ. ಸೊ ಲಾಕರ್ ಅನ್ನುವಂಥದ್ದು ಏನಿದೆ ಅಲ್ಲ, ಅಲ್ಲಿಗೆ ಯಾವುದೇ ರೀತಿಯಿಂದ ಅದು ಉತ್ಪನ್ನದಾಯಕವಾದಂತಹದ್ದಲ್ಲ, ಅದು ಹೂಡಿಕೆ ಅಲ್ಲ, ಅದು ಡೆಡ್. ಅದು ಹೌದೌದು. ನೀವು ಅದೊಂದು ಸೇಫ್ ಆಗಿ ಇಟ್ಕೊಳ್ತೀರಾ. ನಿಮ್ಮ ಹತ್ರ ಒಂದಿಷ್ಟು ದುಡ್ಡಿದೆ ಅಥವಾ ಒಂದಿಷ್ಟು ಗೋಲ್ಡ್ ಚೈನ್ ಮತ್ತೊಂದಿದೆ, ಅದನ್ನು ಇಟ್ಕೊಳ್ತೀರಾ. ಅದಕ್ಕೆ ಬಡ್ಡಿ ಏನಿಲ್ಲ, ನಾವೇ ಕಟ್ಟಬೇಕು ಅದನ್ನ ನೋಡ್ಕೊಂಡು. ಹೌದೌದು. ಅದಕ್ಕೆ ಮೇಂಟೆನೆನ್ಸ್ ಚಾರ್ಜಸ್ ಅಥವಾ ಅದರ ಸೆಕ್ಯೂರಿಟಿ ಡಿಪಾಸಿಟ್ಸ್ ಅದನ್ನೆಲ್ಲವೂ ಕೂಡ ತಾವೇ ಅದನ್ನ ಗ್ರಾಹಕರೇ ಅದನ್ನ ಭರಿಸ್ತಾ ಇರುವಂತಹ ಒಂದು ಸಂದರ್ಭ ಇದೆ. ಹೀಗಾಗಿ ಅದರ ಮೇಲೆ ಯಾವುದೇ ರೀತಿಯಾದಂತಹ ಕೇಂದ್ರ ಸರ್ಕಾರದಿಲ್ಲ. ಈಗ ಹೊಸದ್ರಲ್ಲಿ ಏನ್ ಬರ್ತಾ ಇದೆಯೋ ಚಿನ್ನದ ಮೇಲಿನ ಹೂಡಿಕೆ ಅದೆಲ್ಲ, ಮತ್ತು ಇದು ಬಾಂಡ್, ಹೌದು ಬಾಂಡ್ ಬರ್ತಾ ಇದೆ, ಗೋಲ್ಡ್ ಬಾಂಡ್ ಬರ್ತಾ ಇದೆ. ಆಮೇಲೆ ನಮ್ಮ ಗೋಲ್ಡ್ ಕಾಯಿನ್ಸ್, ಅಶೋಕ ಚಿಹ್ನೆ ಇದ್ದಂಥ ಗೋಲ್ಡ್ ಕಾಯಿನ್ ಬರ್ತಾ ಇದೆ. ಸೊ ಇದ್ರ ಮೇಲೆ ಹೂಡಿಕೆಯನ್ನು ಮಾಡಬಹುದು. ಸಾಕಷ್ಟು ಇದರಲ್ಲಿ ಪ್ರಾಫಿಟ್ ಕಂಡು ಬರ್ತದೆ ಜನರಿಗೆ, ಮತ್ತು ಅದು ಸಾಕಷ್ಟು ಸೇಫ್ ಕೂಡ. ಹೌದು, ಇದಕ್ಕಿಂತ ಅದು ಸೇಫ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಹಲೋ, ನಮಸ್ತೆ ಸರ್. ಇಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರೇನು ಸರ್? ನಾನು ರಮೇಶ್ ಅಂತ ಹೇಳಿ ಉಡುಪಿಯಿಂದ.
ರಮೇಶ್ ಅವರೇ, ಬಹಳ ದೊಡ್ಡ ಮಟ್ಟದಲ್ಲಿ ಕರಾವಳಿ ಭಾಗದಲ್ಲಿ ಬ್ಯಾಂಕ್ ದರೋಡೆಗಳು ನಡೀತಾ ಇರುವಂಥದ್ದು ಬಂಟ್ವಾಳ ವಿಟ್ಲ ಭಾಗದಲ್ಲಿ ನಡೆದಿತ್ತು. ಇದೀಗ ಕಿನ್ನಿಗೋಳಿಯಲ್ಲಿ ನಡೆದಿದೆ. ಸುಮಾರು 5 ಕೋಟಿ ರೂಪಾಯಿಗಿಂತಲೂ ಅಧಿಕ ಮೊತ್ತವನ್ನು ಲೂಟಿ ಮಾಡಿದ್ದಾರೆ. ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ಇದರ ಬಗ್ಗೆ ಅನಿಸಿಕೆ ಅಲ್ಲ, ಇದ್ರ ಹೇಳಬೇಕಾದ್ರೆ ಇದು ಕಾನೂನಿನ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟು ಹೋಗಿದೆ. ಕಿನ್ನಿಗೋಳಿಯಲ್ಲಿ ಅದು ಆ ಏರಿಯಾ ಒಂದು ಶಾಸಕರ ಒಳಪಟ್ಟ ಏರಿಯಾ. ಒಂದು ಕಿನ್ನಿಗೋಳಿ ಅಂದ್ರೆ ತುಂಬಾ ಒಂದು ಸೂಕ್ಷ್ಮವಾದ ಏರಿಯಾ. ಖಂಡಿತ. ಅಲ್ಲಿ ಈ ಇಂತಹ ಒಂದು ಘಟನೆ ನಡಿಬೇಕಾದ್ರೆ ಅಲ್ಲಿ ಆ ಬ್ಯಾಂಕಿನ ಸಿಬ್ಬಂದಿ ಇದರಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇಷ್ಟು ದೊಡ್ಡ ಈ ಕಳ್ಳತನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದರ ಬಗ್ಗೆ ನಾವು ಹೇಳಬೇಕಾದ್ರೆ ಪೊಲೀಸರು ಇದರ ಬಗ್ಗೆ ಕುಲಂಕುಷವಾದ ಒಂದು ತನಿಖೆ ನಡೆಸಬೇಕು. ಇದರಲ್ಲಿ ನೋಡಿ, ತುಂಬಾ ಬಡತನದಲ್ಲಿದ್ದವರು ಸಹ ಇದರಲ್ಲಿ ಚಿನ್ನ ಇಟ್ಟು ಅವರ ಮದುವೆ ಮತ್ತೆ ಅಂಗಡಿ ನಡೆಸಲಿಕ್ಕೆ ಇದೆಲ್ಲ ಹಣ ತೆಗೆದು ಇದರಲ್ಲಿ ಜೀವನ ನಡೆಸಿದ್ದಾರೆ. ಈಗ ರಿಟರ್ನ್ ಕೇಳಿಕೆ ಹೋಗೋದಾದ್ರೆ ಈಗ ಗೋಲ್ಡ್ ಕೊಡುವುದಿಲ್ಲ, ಈಗ ಹಣವೂ ಕೊಡುವುದಿಲ್ಲ, ಆ ರೀತಿಯ ಪರಿಸ್ಥಿತಿ ಬಂದಿದೆ ಈಗ. ಇದರ ಬಗ್ಗೆ ಒಂದು ಹೋರಾಟವನ್ನು ಮಾಡ್ಬೇಕಂತ ನಾವು ನಿಶ್ಚಯ ಮಾಡಿದ್ದೇವೆ. ಕಿನ್ನಿಗೋಳಿಯಿಂದ ನಾವು ಇಲ್ಲಿಂದ ಒಂದು ಹೋರಾಟ ಮಾಡ್ಬೇಕಂತ ನಿಶ್ಚಯ ಮಾಡ್ಕೊಂಡಿದ್ದೇವೆ ಸರ್. ಇಲ್ಲಿ ನಿಮ್ಗೆ ಏನ್ ಅನಿಸ್ತತೆ? ಈ ಒಂದು ಇದರಲ್ಲಿ ಅವರ ಹಳೆ ಬಿಲ್ಡಿಂಗ್ ಅಲ್ಲಿ ಒಂದು ಬ್ಯಾಂಕ್ ಅನ್ನು ಇಟ್ಟುಕೊಂಡಿದ್ದಾರೆ. ಅಷ್ಟು ಕೋಟ್ಯಾಂತರ 15 ಕೋಟಿ ರೂಪಾಯಿ ಅಷ್ಟು ಮೊತ್ತವನ್ನ ಆ ಹಳೆ ಕಟ್ಟಡದಲ್ಲಿ ಇಟ್ಟುಕೊಂಡಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಅವರ ಅಜಾಗ್ರತೆ ಕೂಡ ಇದೆ ಅಂತ ಅನಿಸ್ತಾ ಇಲ್ವಾ ಬ್ಯಾಂಕ್ನವರದ್ದು? ಖಂಡಿತ ಸರ್. ಇದರಲ್ಲಿ ನಾನು ಹೇಳೋ ಇದರ ಮುಖ್ಯಸ್ಥರನ್ನೇ ಇದರನ್ನು ತನಿಖೆ ನಡೆಸಬೇಕು. ಮುಖ್ಯಸ್ಥರನ್ನು ತನಿಖೆ ನಡೆಸಿ ಇದರ ಬಗ್ಗೆ ಒಂದು ದೀರ್ಘವಾದ ಒಂದು ಚರ್ಚೆ ಮಾಡಿ ಇದರ ಕೇಂದ್ರದಿಂದ ಇದರ ಬಗ್ಗೆ ಕುಲಂಕುಷವಾಗಿ ನಡೆಯಲೇಬೇಕು. ಇಲ್ಲಾಂದ್ರೆ ಇದರ ಬಗ್ಗೆ ಯಾವುದೇ ತನಿಖೆ ಹೊರಗೆ ಬೀಳುವುದಿಲ್ಲ. ಇದರ ಬಗ್ಗೆ ಒಂದು ನೋಡಿ, ಈಗ ಸಿಸಿ ಕ್ಯಾಮೆರಾನ ಹೊರತು ತಗೊಂಡೋಗಿದ್ದಾರೆ. ಇದು ಯಾರು ಅಷ್ಟು ಒಂದು ತಿಳಿದವನೇ ಮಾಡಿದ್ರೆ ಸಾಧ್ಯವೇ ಇಲ್ಲ. ಹೌದು, ಎಲ್ಲ ಗೊತ್ತಿದ್ದವರೇ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ದೀರಿ. ಮಾಡಿದ್ದಾರೆ. ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಸರ್ ಕಿನ್ನಿಗೋಳಿಂದ ಕರೆ ಮಾಡಿದ್ರು. ಎಸ್, ನಾನು ಶ್ರೀರಾಜ್ ಗುಡಿ ಅವರಲ್ಲಿ ಕೇಳಬೇಕು. ಬ್ಯಾಂಕ್ನವರು ಅಂತ ಒಂದು ಹಳೆ ಕಟ್ಟಡದಲ್ಲಿ ಅಂತ ಲಾಕರ್ಸ್ಗಳನ್ನ ಇಟ್ಟುಕೊಳ್ಳುವಂಥದ್ದು ಸೇಫ್ಟಿ ಅಲ್ಲ ಅನ್ನುವಂಥದ್ದು ಗೊತ್ತಿರುತ್ತೆ. ಆದ್ರೂ ಕೂಡ ಅವ್ರು ಇಟ್ಟುಕೊಂಡಿದ್ದಾರೆ. ಕಾನೂನಾತ್ಮಕವಾಗಿ ಇದನ್ನೆಲ್ಲ ಚೆಕ್ ಮಾಡುವಂಥದ್ದು ಅಥವಾ ಅಲ್ಲಿ ಸೆಕ್ಯೂರಿಟಿ ಇದೆಯೋ ಅಥವಾ ಜನರ ಹಣ ಎಷ್ಟು ಸೇಫ್ ಆಗಿದೆ ಇದನ್ನ ನೋಡ್ಕೊಳ್ಳೋದಕ್ಕೆ ಪೊಲೀಸರಿಗೆ ಅವಕಾಶ ಇದೆಯೋ ಇಲ್ಲೋ? ಬರೀ ಪೊಲೀಸ್ ವ್ಯವಸ್ಥೆ ಅಂತ ಅಷ್ಟೇ ಅಲ್ಲ, RBI ನಲ್ಲಿನೂ ಇದೆ. ಅದನ್ನ ರೀಜನಲ್ ಆಫೀಸ್ನಿಂದ ಏನಿರ್ತಾರಲ್ಲ ಅವರು ಒಂದು ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಮತ್ತು ಒಂದು ಅಡ್ವಾನ್ಸ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ವಿಸಿಟ್ ಮಾಡ್ತಾರೆ. ಆ ರೀತಿಯಾದಂಥ ಪ್ರೊಸೀಜರ್ ಇದೆ. ಸೊ ಅವರು ಸರ್ಪ್ರೈಸ್ ಆದಂಥ ವಿಸಿಟ್ ನಲ್ಲಿ ಬಂದಾಗ ಈಗ ಅದು ಸಹಕಾರಿ ಸಂಘಕ್ಕೆ ಸೇರಿದಂತಹ ಬ್ಯಾಂಕ್ಗಳಲ್ಲಿ ಅದಕ್ಕೆ ಸಹಕಾರಿ ಸಂಘಗಳ ನಿಬಂಧಕರು ಅವರೇನಿದಾರೋ ಅವರಿಂದನೂ ಕೂಡ ಒಂದು ರೀತಿಯಾದಂತಹ ಒಂದು ಸರ್ವೇನ್ಗಳು ಮತ್ತು ಅವರು ರೆಗ್ಯುಲರ್ ಚೆಕಪ್ಗಳು ನಡೀತದೆ. ಒಂದು ಎರಡನೇದಾಗಿ RBI ನಿಂದ ನಡೀತಿರುವಂಥದ್ದು. RBI ಅಧಿಕಾರಿಗಳು ಇವರಿಗೆ ಇನ್ಫಾರ್ಮೇಶನ್ ಇಲ್ದೇ ಸಾಕಷ್ಟು ಸಾರಿ ಬರ್ತಾರೆ. ಅವರಲ್ಲಿನ ಗ್ರಾಹಕರು ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಕೂಡ. ಅದಕ್ಕೆ ಸರ್ಟಿಫಿಕೇಶನ್ ಕೊಡ್ತಾರೆ, ಅವರು ಸರ್ಟಿಫಿಕೇಶನ್ ಅನ್ನು ಕೊಡ್ತಾರೆ. ಸೊ ಈ ರೀತಿಯಾದಂಥ ಒಂದು ಪ್ರೊಸೀಜರ್ ಇದರಲ್ಲಿ ಅವ್ರದ್ದು ಕೊನೆಯ ಬಾರಿ ಯಾವಾಗ ಆ ಬ್ಯಾಂಕ್ನವರು ಪ್ರಮಾಣ ಪತ್ರವನ್ನು ತೆಗೆದುಕೊಂಡ್ರು ಅನ್ನೋಂಥದ್ದು ಒಂದು ಮೊದಲನೇದಾಗಿ. ಎರಡನೇದಾಗಿ ಸೇಫ್ಟಿಯ ಕುರಿತಾಗಿ ಹೇಳೋದಾದ್ರೆ CCTV ಇರುವಂತದ್ದು ಯಾವುದೇ ರೀತಿಯಿಂದ ನಿಮ್ಗೆ ಇನ್ವೆಸ್ಟಿಗೇಷನ್ಗೆ ಹೆಲ್ಪ್ ಆಗುತ್ತೆ. ಖಂಡಿತ ಹೌದು, ಅದು ನಿಮ್ಗೆ ಪ್ರಿವೆನ್ಷನ್ ಅಲ್ಲ, ಅದು ಕದ್ದ ನಂತರ ಏನಿದ್ರು ನೋಡುವುದಕ್ಕೆ ಅದು ಪ್ರಿವೆಂಟಿವ್ ಮೇಜರ್ ಅಲ್ಲ. ಸೊ ಇದು ಒಂದು ಎಲ್ಲ ಕಡೆ ನಾನು CCTV ಅಳವಡಿಸಿದ್ದೇನೆ, CCTV ಅಳವಡಿಸ್ತೇನೆ. ಹೌದು, CCTV ನಲ್ಲಿ ಅವ್ನು ಏನ್ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಆಯ್ತಾ? ಕಳ್ಳತನ ಆಗೇ ಆಗತ್ತೆ CCTV ಇದ್ರು. ಖಂಡಿತವಾಗಿಯೂ CCTV ಜಾಲ ಎಷ್ಟು ವ್ಯವಸ್ಥಿತವಾಗಿದ್ದ ನಂತರವೂ ಕೂಡ ಸಾಕಷ್ಟು ಪ್ರಕರಣಗಳು ನಡೆದು, ಅಂದ್ರೆ ಆ ರೀತಿ CCTV ಹೆದರಿಕೆ ಕೂಡ ಇವತ್ತಿನ ಜನರಿಗೆ ಇಲ್ಲ. ಅಂದ್ರೆ ಆ ರೀತಿ ಕಳ್ಳತನ ಮಾಡುವಂತ ಯಾವುದೇ ಇವರಿಗೆ ಆ ಅಪರಾಧಿ ಲೋಕದಲ್ಲಿ CCTV ಹೆದರಿಕೆ ಕೂಡ ಇಲ್ಲ ಇವತ್ತಿನ ದಿವಸದಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಅಂದ್ರೆ ಪ್ರಿವೆಂಟಿವ್ ಮೇಜರ್ಸ್ ಏನು ಅನ್ನೋದನ್ನ ನಾವು ವಿಚಾರ ಮಾಡಬೇಕಾದಂತ ಸಂದರ್ಭ ಇದೆ. ನಾನು ರವಿ ಅವರಲ್ಲಿ ಕೇಳಬೇಕು. ಏನಂದ್ರೆ ಅವ್ರು ಹೇಳಿದ್ರು CCTVಗಳು ಏನಿದ್ರು ಕಳ್ಳತನವನ್ನ ತಡೆಯೋದಿಲ್ಲ, ಕಳ್ಳನನ್ನ ಹಿಡಿಯೋದಿಕ್ಕೆ ಮಾತ್ರ ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದು. ತಡೆಯೋದಿಕ್ಕೆ ಈಗ ಇಲ್ಲಿ ಪೊಲೀಸ್ ಇಲಾಖೆ ಎಲ್ಲಿ ಎಡವಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣ ನಡೆಯುತ್ತೆ. ಇನ್ನೊಂದು ವಿಷಯ ನನಗೆ ಈಗ ಗೆಳೆಯರು ಹೇಳಿದ ಮೇಲೆ ಗೊತ್ತಾಯ್ತು ನನಗೆ. RBIನವರು ಇದು ಮಾಡ್ತಾರೆ, ಒಮ್ಮೆ ಚೆಕ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಅಂತ. ಹಾಗಾದ್ರೆ ಇವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ರಾ? ಹಾಗಾದ್ರೆ ಶಿಥಿಲಗೊಂಡಿರುವಂತ ಆ ಬಿಲ್ಡಿಂಗಿಗೆ ಅಷ್ಟು ಹಣ ಇಡ್ಲಿಕ್ಕೆ, ಅಷ್ಟು ಇದು ಮಾಡಲಿಕ್ಕೆ, ಲಾಕರ್ ಇದು ಮಾಡಲಿಕ್ಕೆ ಯಾವ ಆಧಾರದ ಮೇಲೆ ಕೊಟ್ಟರು? ಅದು ಅಲ್ಲಿ ಸಂಬಂಧಪಟ್ಟ ಸ್ಟೇಷನ್ಗಳಿಗೆ ಮಾಹಿತಿ ಇದೆಯಾ ಅದ್ರ ಬಗ್ಗೆ? ಇಷ್ಟು ಶಿಥಿಲವಾಗಿದೆ, ಇಷ್ಟು ಇದಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕು. ಈಗ ಒಂದು ಬಾಡಿಗೆ ಮನೆಗೆ ಯಾರು ಒಬ್ಬ ವ್ಯಕ್ತಿ ಬಂದರೆ ಅದ್ರ ಬಗ್ಗೆ ಮಾಹಿತಿ ಸ್ಟೇಷನ್ಗೆ ಕೊಡಬೇಕಾಗ್ತದೆ. ಇವ್ರು ಇಷ್ಟು ಹಣ ಇಟ್ಟವರು ಯಾಕೆ ಕೊಟ್ಟಿಲ್ಲ ಅಥವಾ ಕೊಟ್ಟಿದ್ರ? ಕೊಟ್ಟಿದ್ದೇ ಹೋದಾದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸಿದ್ರು?
ಇದನ್ನು ಇದಾಗಲೇಬೇಕಲ್ಲ ಸರ್, ಇದರ ತನಿಖೆ ಆಗಲೇಬೇಕಲ್ವಾ? ಯಾಕೆಂದ್ರೆ ಅವರು ಸರ್ಟಿಫಿಕೇಟ್ ಕೊಡುವಾಗ ಅಕಸ್ಮಾತ್ ಇದೇ ಬಿಲ್ಡಿಂಗ್ನಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ವ್ಯವಸ್ಥಾಪಕರು ಅಥವಾ ಅದಕ್ಕೆ ಸಂಬಂಧಪಟ್ಟವರು ಏನಾದರೂ ಸಮಥಿಂಗ್ ಏನಾದರೂ ಕೊಟ್ಟಿದ್ರಾ ಅವರಿಗೆ, ಅಧಿಕಾರಿಗಳು ಬಂದ ಅಧಿಕಾರಿಗಳಿಗೆ? ಇದನ್ನು ನಾವು ಕೇಳಬೇಕಾಗ್ತದೆ. ಎಸ್ ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೆ, ತಮ್ಮ ಹೆಸರೇನು ಸರ್? ನಾನು ಕನಕದಿಂದ ದಿನೇಶ್ ಅಂತ ಹೇಳಿ. ದಿನೇಶ್ ಅವರೇ ಹೇಳಿ, ಕಿನ್ನಿಗೋಳಿಯಲ್ಲಿ ಸುಮಾರು 5 ಕೋಟಿಗೂ ಅಧಿಕ ಮೌಲ್ಯದ ಒಂದು ಚಿನ್ನಾಭರಣವನ್ನು ದರೋಡೆ ಮಾಡಿರುವಂತಹ ಘಟನೆ ನಡೆದಿರುವಂಥದ್ದು, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ನಾನೊಂದು ಬ್ಯಾಂಕ್ ಕರ್ಮಿ, ಹಾಗಾಗಿ ನನ್ನ ಪ್ರಶ್ನೆ ಏನಂದ್ರೆ, ಈಗ ಕಿನ್ನಿಗೋಳಿಯಲ್ಲಿ 5 ಕೋಟಿಯಷ್ಟು ದರೋಡೆ ಆಗಿದೆ. ಅದರಲ್ಲಿ ಚಿನ್ನ ಇದೆ. ಯಾವುದೇ ಒಂದು ಸಹಕಾರಿ ಸಂಘ ಇರಲಿ, ಯಾವುದೇ ಒಂದು ಬ್ಯಾಂಕ್ ಇರಲಿ, ಇಷ್ಟೇ ಹಣವನ್ನು ಸೇಫ್ ಲಾಕರ್ ಅಲ್ಲಿ ಇಡಬೇಕು ಅಂತ ಹೇಳಿ ಒಂದು ರೂಲ್ಸ್ ಇದೆ. ಅದಕ್ಕೆ ರಿಟೆನ್ಷನ್ ಲಿಮಿಟ್ ಅಂತ ಹೇಳ್ತಾರೆ. ಕರೆಕ್ಟ್, ಕ್ಯಾಶ್ ರಿಟೆನ್ಷನ್ ಲಿಮಿಟ್ ಅಂತ ಹೇಳಿ. ಅದು ಅಲ್ಲಿಯ ಪ್ರಬಂಧಕರ ಜವಾಬ್ದಾರಿ. ಇಷ್ಟೇ 5 ಲಕ್ಷ ಇಡ್ಲಿಕ್ಕಿದ್ರೆ 5 ಲಕ್ಷ, 20 ಲಕ್ಷ ಇದ್ರೆ 20 ಲಕ್ಷ. ಇದು RBI ರೂಲು. ಸಹಕಾರಿ ಸಂಘಗಳದ್ದು ಸಹ ರೂಲ್ಸ್ ಇದೆ. ಓಕೆ, ಅದನ್ನು ಪ್ರಬಂಧಕರು ನಿಭಾಯಿಸಿದ್ದಾರೆ ಇಲ್ವಾ ಅಂತ ಹೇಳಿ ಒಂದು ನೋಡ್ಬೇಕು. ಎರಡನೇದಾಗಿ ಬಂಗಾರವನ್ನು ತಾವು ಅಡಮಾನದಲ್ಲಿ ಇಟ್ಟಂತಹ ಬಂಗಾರವನ್ನು ಇಷ್ಟೇ ಅಂತ ಹೇಳಿ ಅದಕ್ಕೆ ಲಿಮಿಟ್ ಇದೆ. ಅದಕ್ಕೂ ಲಿಮಿಟ್ ಇದೆ. ಒಂದೇ ಸೇಫ್ ಅಲ್ಲಿ ಇಡುದಿಲ್ಲ ಅವರು. ಅದನ್ನು ಇವನ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಸೇಫ್ ಲಾಕರ್ ಅನ್ನು ತಂದು ಇದು ಬಾಡಿಗೆಗೆ ತಕೊಂಡು, ಅದು ಸಹಕಾರಿ ಸಂಘದ ಆ ಕ್ರೆಡಿಟ್ ಸೊಸೈಟಿಯ ಸಂಘದ ಜವಾಬ್ದಾರಿ. ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ, ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಸೇಫ್ ಲಾಕರ್ ತಕೊಂಡು ಅಲ್ಲಿ ಇರುವಂತಹದ್ದು ಒಂದು ಜವಾಬ್ದಾರಿ ಸಹ ಪ್ರಬಂಧಕರದ್ದು ಇದೆ. ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಹಣವನ್ನು ಸ್ವಲ್ಪ ಸೇಫ್, ಇದು ನಮ್ಮ ಲಾಭವನ್ನು ಸ್ವಲ್ಪ ಇದು ಮಾಡ್ಲಿಕ್ಕೆ ಅದನ್ನೆಲ್ಲ ಇಗ್ನೋರ್ ಮಾಡ್ತಾ ಇದ್ದಾರೆ. ಮತ್ತೆ ಸೆಕೆಂಡ್ಲಿ, ಸಹಕಾರಿ ಸಂಘದ ಯಾರು ಡೈರೆಕ್ಟರ್ಸ್, ನಿರ್ದೇಶಕರು ಇದ್ದಾರ, ಇವರು ಯಾವುದೇ ಒಂದು ಬ್ಯಾಂಕ್ ಅನ್ನು ಓಪನ್ ಮಾಡುವಾಗ ಒಂದು ಸೇಫ್ ಬಿಲ್ಡಿಂಗ್ ಅಲ್ಲಿ ಇದು ಜಾಗ ನೋಡುದಿಲ್ಲ. ಒಂದು ಏನೂ ಇಲ್ಲದಂತಹ ಜಾಗದಲ್ಲಿ ಏನೋ ಒಂದು ಕಾಯ್ದೆ ಕಡಿಮೆ ಬಾಡಿಗೆಗೆ ಸಿಕ್ಕಿತು ಅಂತ ಹೇಳಿ ತಗೊಳ್ಳೋದು. ಹೌದು, ಶಿಥಿಲಗೊಳ್ಳುವಂತ ಯಾರಾದ್ರೂ ಅವರ ರಿಲೇಟಿವ್ಸ್ ನವರದ್ದು ಯಾರಾದ್ರೂ ಒಂದು ರಿಲೇಟಿವ್ಸ್ ನದ್ದು ಪ್ರಿಮೈಸಸ್ ಇದ್ರೆ ಅದನ್ನು ಬಾಡಿಗೆಗೆ ಇಲ್ಲ ತುಂಬಾ ಮೂಲ್ಯ ಕೊಟ್ಟು ಹಣ ಯಾರದ್ದು ಪಬ್ಲಿಕ್ ಇದ್ದಲ್ವಾ, ಅದನ್ನು ಪರ್ಚೇಸ್ ಮಾಡಿ ಅಲ್ಲಿ ಮಾಡಿ ಬಿಡ್ತಾರೆ. ಮತ್ತೊಂದು ವಿಷಯ ಅಂದ್ರೆ, ಕಿನ್ನಿಗೋಳಿ ಮತ್ತೆ ಮುಲ್ಕಿಯಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಿದೆ ಅನ್ನೋ ಪ್ರಶ್ನೆ. ಈಗ ನೋಡಿ, ನೀವು ಸ್ಪಂದನದವರಿಗೆ ಸ್ಪಷ್ಟವಾಗಿ ನೀವು ತುಂಬಾ ಇದರಲ್ಲಿ ನ್ಯೂಸ್ ಅಲ್ಲಿ ಕೊಟ್ಟಿದ್ದೀರಿ, ಬಹಿರಂಗವಾಗಿ ಮಡ್ಕ ದಂಧೆ ನಡೀತದೆ, ಹೌದಲ್ವಾ? ಖಂಡಿತ ಹೌದು, ನಡೆಯುತ್ತೆ. ಮುಲ್ಕಿಯಲ್ಲಿ ನೀವು ಹೇಳಿ, ಮುಲ್ಕಿಯಲ್ಲಿ ಬಹಿರಂಗವಾಗಿ ಮಡ್ಕ ದಾಳಿ ನಡೀತದೆ, ಮಡ್ಕ ನಡೀತಾ ಉಂಟು. ಯಾಕೆಂದ್ರೆ ತೀರಾ ಕಟ್ಟ ಗಿಟ್ಟ ಅಲ್ಲಿ ಆ ಏರಿಯಾದಲ್ಲಿ ಸಹ ಮಡ್ಕ ನಡೀತಾ ಇಲ್ವಾ? ಈಗ ಪೊಲೀಸ್ ಇಲಾಖೆ ಏನೇ ಮಾಡ್ತಾ ಇದೆ, ಮುಲ್ಕಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಏನೇ ಹೇಳ್ತಾರೆ ಇದ್ರ ಬಗ್ಗೆ? ಎಷ್ಟು ಕೊಲೆ ಆಯ್ತು ಕಿನ್ನಿಗೋಳಿಯಲ್ಲಿ, ಮುಲ್ಕಿಯಲ್ಲಿ ಎಲ್ಲ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ? ನಾನು ಹೇಳುವ ಉದ್ದೇಶ ಇಷ್ಟೇ, ಒಂದು ಸಹಕಾರಿ ಸಂಘ ಬ್ಯಾಂಕಿನ ಜವಾಬ್ದಾರಿ ಪೊಲೀಸ್ ಇಲಾಖೆಯದ್ದು ಅಲ್ಲ. ನಾನು ಹೋಗ್ತೇನೆ, ಇದು ಪ್ರಬಂಧಕರದ್ದು ಇಲ್ಲ, ಇದು ಮುತುವರ್ಜಿ ವಹಿಸಿ ನಿರ್ದೇಶಕರೆಲ್ಲ ಒಟ್ಟುಗೂಡಿ ಅದನ್ನು ಸರಿಪಡಿಸಿಕೊಳ್ಬೇಕು. ಈಗ ಪೊಲೀಸರದ್ದು ಒಂದೇ ಕೆಲಸ ಆಗಿದೆ, ಎರಡೇ ಆದ್ರೆ ಅದನ್ನು ಹುಡುಕುದು, ಕಳ್ಳರನ್ನು ಹುಡುಕುದು. ಅದನ್ನು ತಡೆಗಟ್ಟುವ ಪ್ರಯತ್ನ ಆಗ್ತಾ ಇಲ್ಲ. ಸಾಮಾಜಿಕವಾಗಿ ಎಲ್ಲರೂ ಡೆಪಾಸಿಟ್ ಇಟ್ಟಿದ್ದಾರೆ. ಈಗ ನನ್ನದು ಒಂದು ಪ್ರಶ್ನೆ, ಡೆಪಾಸಿಟ್ ಗೆ ಸಹ RBI ಅಲ್ಲಿ ಒಂದು ರೂಲ್ ಇದೆ, ಡೆಪಾಸಿಟ್ ಗೆ ಒಂದು ಇನ್ಸೂರೆನ್ಸ್ ಇದೆ. ಹಾಗೇನೆ ನೀವು ಅಡಮಾನ ಇಟ್ಟಂತ ಚಿನ್ನ, ಯಾವುದೇ ಚಿನ್ನ ಉಂಟು ಅದಕ್ಕೆ ಸಹ ಒಂದು ಇನ್ಸೂರೆನ್ಸ್ ಉಂಟು. ಈಗ ಸೊಸೈಟಿ, ಬ್ಯಾಂಕಿನವರು, ಇಲ್ಲಿಯ ನಿರ್ದೇಶಕರು, ಇಲ್ಲಿಯ ಚೇರ್ಮನ್ ಎಲ್ಲ ಆ ಹಣದಿಂದ ಈ ಕಳೆದುಕೊಂಡಂತ ಹಣಕ್ಕೆ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾರಾ? ಇನ್ಸೂರೆನ್ಸ್ ಕ್ಲೈಮ್ ಮಾಡುವುದಾದ್ರೆ ಆ ಇನ್ಸೂರೆನ್ಸ್ ಪ್ರೀಮಿಯಂ ಇವರು ಕಟ್ಟಿದ್ರೆ ಯಾವ LIC ಅಲ್ಲಿ ಕಟ್ಟಿದಾರ, ಓರಿಯೆಂಟಲ್ ಇನ್ಸೂರೆನ್ಸ್, ನ್ಯೂ ಇಂಡಿಯಾ ಇನ್ಸೂರೆನ್ಸ್ ಎಲ್ಲಿ ಕಟ್ಟಿದ್ದಾರೆ ಅಂತ ಕೇಳಿ ನೀವು. ಹೆಚ್ಚಿನವರು ಕಟ್ಟೋದೇ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಈಗ ಬಂದ್ರೆ ಕಳ್ಳರು ಬಂದ್ರೆ, ಈಗ ಪೊಲೀಸ್ ಇಟ್ಕೊಂಡು ಎಲ್ಲ ನೀವು ತೋರಿಸ್ತಾ ಇದ್ದೀರಿ, ಕಳ್ಳರನ್ನು ಹುಡುಕ್ಲಿಕ್ಕೆ ಪೊಲೀಸ್ ಇಲಾಖೆಯವರು ನಾಯಕರನ್ನು ಇಟ್ಕೊಂಡೆಲ್ಲ ನಾವು ಇದು ಮಾಡ್ತಾ ಇದ್ದಾರೆ. ಬಹಿರಂಗವಾಗಿ ಮುಲ್ಕಿ ಮತ್ತು ಕಿನ್ನಿಗೋಳಿಯಲ್ಲಿ ಮಡ್ಕದಂಧೆ ಆಗ್ತದೆ, ಇಷ್ಟು ಮರ್ಡರ್ ಆಯ್ತು, ಇಷ್ಟು ಕಳ್ಳತನ ಆಗ್ತಾ ಉಂಟು, ಏನು ಮಾಡ್ತಾ ಉಂಟು ಮಾರ್ರೆ ಪೊಲೀಸ್ ಇಲಾಖೆ? ಎಸ್ ಧನ್ಯವಾದಗಳು ಸರ್, ಬಹಳಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳು ಸರ್, ಧನ್ಯವಾದಗಳು. ಅವರು ಕೂಡ ಹೇಳ್ತಾ ಇದ್ದಾರೆ, ಒಂದು ರೀತಿಯಲ್ಲಿ ಇಲಾಖೆಯ ಬೇಜವಾಬ್ದಾರಿ ಕೂಡ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇದರ ಪ್ರಬಂಧಕರದ್ದು ಕೂಡ ದೊಡ್ಡ ಹೊಣೆಗಾರಿಕೆ ಇದೆ ಅನ್ನೋದನ್ನು ಅವರು ಹೇಳಿದ್ರು. ಖಂಡಿತವಾಗಿಯೂ ಇದರಲ್ಲಿ ಪ್ರಬಂಧಕರು ಅಥವಾ ಅದರ ಎಂಟೈರ್ ಆಡಳಿತ ಮಂಡಳಿ ಏನಿದೆಯೋ ಅವರು ಕೂಡ ಜವಾಬ್ದಾರ ಆಗಿರ್ತಾರೆ. ಈಗ ಯಾವುದೇ ಬ್ಯಾಂಕ್ ಆಗಲಿ, ಇನ್ಕ್ಲೂಡಿಂಗ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕೂಡ ಒಂದು
ಬ್ಯಾಂಕ್ ಆಪರೇಷನ್ ಇಲ್ಲದಂಥ ಸಮಯದಲ್ಲಿ ವರ್ಕಿಂಗ್ ಅವರ್ಸ್ನಲ್ಲಿ ಬ್ಯಾಂಕಿಂದೇ ನೆಟ್ವರ್ಕ್ ಇರುವಂತಹ ಟ್ರೈನ್ಡ್ ಸಿಬ್ಬಂದಿ ಇರ್ತಾರೆ, ಸೆಕ್ಯೂರಿಟಿಗಳು ಇರ್ತಾರೆ. ಅಲ್ಲಿ ಹೇಳ್ತಾ ಇದ್ರೆ ಕಂಪ್ಯೂಟರ್ ಇಲ್ಲ ಆ ಬ್ಯಾಂಕಲ್ಲಿ, ಎಲ್ಲ ಕೈಯಲ್ಲೇ ಬರೆಯೋದು ಈಗ ಅಲ್ಲಿ ಅಂತ ಬ್ಯಾಂಕ್ ಅದು. ಸೊ ಆ ರೀತಿ ಸಂದರ್ಭದಲ್ಲಿ ಇರೋದಿಲ್ಲ. ಅಕಸ್ಮಾತ್ ನಾನು ಯಾವುದೇ ರೀತಿಯ ಒಂದು ವ್ಯವಹಾರ ಮಾಡ್ತೇನೆ ಇವತ್ತಿನ ದಿನ ಅದು ನೋಡಿ, ಗೋಲ್ಡ್ ಸ್ಮಿತ್ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಅದು ಒಂದು ಚಿಕ್ಕ ಪುಟ್ಟ ಬಂಗಾರದ ವ್ಯವಹಾರ ಮಾಡುತ್ತಿರುವಂತಹ ಒಂದು ಅಂಗಡಿಗಳು ಕೂಡ ಇವತ್ತಿನ ದಿವಸ ಅಲ್ಲಿ ಸೆಕ್ಯೂರಿಟಿಗಳನ್ನ ತಮ್ಮದು 2-3 ಜನ ಸೇರ್ಕೊಂಡು ಒಂದು ಸೆಕ್ಯೂರಿಟಿಗಳನ್ನ ಇಡ್ತಾರೆ. ಅಂಥದ್ದು ಒಂದು ಕೋಆಪರೇಟಿವ್ ಬ್ಯಾಂಕ್ ನ ಸಂದರ್ಭದಲ್ಲಿ ಇಷ್ಟೆಲ್ಲ ದೊಡ್ಡ ಮೊತ್ತದ ಹಣ ಅದರಲ್ಲಿ ಇದೆ ಅನ್ನುವಂಥದ್ದು ಇದ್ದಾಗಿ ಕೂಡ ಸರಿಯಾದ ಕಾವಲುಗಾರನ ನೇಮಕನೂ ಇಲ್ಲ. ಸೆಕ್ಯೂರಿಟಿ ಹೇಳ್ಬೋದಿತ್ತಲ್ವಾ ಅಲ್ಲಿಗೆ. ಕಾವಲುಗಾರ ಅಂತ ಹೇಳಿದ್ದೆ ಹೋದಾದ್ರೆ, ಈ ಹಿಂದೆ ಒಂದು ATM ದರೋಡೆ ಇದಾಯಿತು ಬೆಂಗಳೂರಿನಲ್ಲಿ. ಅದು ಒಂದು ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಒಂದು ಚರ್ಚೆ ಆದಂತ ಒಂದು ವಿಷಯ. ಅದು ಇವತ್ತಿನವರೆಗೂ ಆ ವ್ಯಕ್ತಿ ಐಡೆಂಟಿಫೈ ಆಗಿಲ್ಲ. ಹೌದು, ನಮ್ಮ ಒಂದು ಕಾನೂನಿಗೆ ಹಿಡಿದ ಒಂದು ಕನ್ನಡಿ ಅಂತ ಹೇಳ್ಬೋದು ಆ ವಿಷಯದಲ್ಲಿ ಮಾತ್ರ. ಯಾಕೆಂತ ಹೇಳಿದ್ರೆ ಇವತ್ತಿನವರೆಗೂ ಅವನ್ನ ಕಂಡು ಹಿಡಿಲಿಕ್ಕೆ ಆಗಿಲ್ಲ. ಅವಾಗ ಆದೇಶ ಮಾಡ್ತು ಸರ್ಕಾರ, ಏನಂತ, ಎಲ್ಲದರಲ್ಲೂ ಕಂಪಲ್ಸರಿ ಸೆಕ್ಯೂರಿಟಿ ಇರಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಕೆಲವರು ಸ್ವಲ್ಪ ದಿನ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವನ ಸೆಕ್ಯೂರಿಟಿ ಬರ್ಲಿಕ್ಕೆ ಆಗುದಿಲ್ಲ ಪಾಪ ಅಂತ ಒಬ್ಬ ಸೆಕ್ಯೂರಿಟಿನ ನಿಲ್ಸಿದ್ರು. ಆ ಕಾರ್ಮಿಕರ ಬಗ್ಗೆ ನಾವು ಯಾವುದೇ ಒಂದು ಅವಹೇಳನ ಮಾಡುದಿಲ್ಲ, ಆದ್ರೆ ಒಬ್ಬ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಹೇಗಿರ್ಬೇಕು, ಯಾವುದೇ ದಾಳಿ ನಡೆದ್ರೆ ಅದನ್ನ ತಡೆಯೋದಕ್ಕೆ ಶಕ್ತಿ ಇರಬೇಕು, ಅದನ್ನ ಯಾವ್ದಾರು ಇದು ಮಾಡ್ಬೇಕು. ಆದ್ರೆ ಇವ್ರು ಹಾಗಲ್ಲ, ಅವ್ರು ಯಾರು ಬಂದ್ರೆ ಸೈಡ್ ಕೂರಿಸುವಂತ ಒಂದು ವ್ಯಕ್ತಿಗಳನ್ನ ಇದ್ ಮಾಡಿದ್ರು. ಈಗ ಅವರು ಸ್ವಲ್ಪ ದಿನಕ್ಕೆ ಮಾತ್ರ ಕಣ್ಣಲ್ಲಿ ಕಾಣಿಸ್ತಾ ಇದ್ರು, ಈಗ ಅವರು ಕಣ್ಮರೆ ಆಗಿದ್ದಾರೆ. ಅವರು ಕೂಡ ಇಲ್ಲ ಇವಾಗ. 2,000-1,000 ಸಂಬಳ ಕೊಟ್ಟು ಪಾಪ ಯಾರೋ ಒಬ್ಬರನ್ನ ಬಡಪಾಯಿನ ತಂದು ಕೂರಿಸ್ತಾ ಇದ್ರು, ಈಗ ಅವರು ಕೂಡ ಇಲ್ಲ. ಯಾಕೆ ಕಾನೂನನ್ನು ಮರಿತು? ಇದರ ಬಗ್ಗೆ ಚರ್ಚೆನ ಮಾಡೋಣ. ಪುಟ್ಟ ವಿರಾಮ ವೀಕ್ಷಕರೇ. ವಿರಾಮದ ಬಳಿಕ ಯಾವ ರೀತಿ ಬಡ್ಡಿಯ ಪರ್ಸೆಂಟೇಜ್ ಅಲ್ಲಿ ಒಂದು ರೀತಿಯಲ್ಲಿ ವ್ಯವಹಾರ ಮಾಡುವಂತವರು ಸಣ್ಣ ಸಣ್ಣ ವಿಚಾರಕ್ಕೆ ಬೇಕಾಗಿ ತಮ್ಮ ಖರ್ಚನ್ನು ಉಳಿಸಿಕೊಳ್ಳೋದಕ್ಕೆ ಮಾಡಿದಂತಹ ಪ್ರಮಾದ ಯಾವ ಮಟ್ಟದ ದುರಂತವನ್ನ ತಂದಿಡುತ್ತೆ ಅನ್ನೋದು ಇವತ್ತು ಕಿಣ್ಣಿಗೋಳಿಯಲ್ಲಿ ಒಂದು ರೀತಿಯಲ್ಲಿ ಸಾಬೀತಾಗಿದೆ. ಇದರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡ್ತೀನಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. Shiddas, the Samsung exclusive store, City Arcade, Bendurwell, Mangalore, and Udupi Manipal Main Road, Udupi. ಹಾಯ್, ನಮಸ್ತೆ ವೀಕ್ಷಕರೇ. ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಕಿನ್ನಿಗೋಳಿಯ ಗೋಲ್ಡ್ ಸ್ಮಿತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಬಗ್ಗೆ. ಇದನ್ನು ಬ್ಯಾಂಕ್ ಅಂತ ನಾನು ಆಗದಿಂದ ಹೇಳ್ತಾ ಇದ್ದೇನೆ. ಆ್ಯಕ್ಚುಲಿ ಅದು ನೋಡಿದರೆ ಬ್ಯಾಂಕ್ ಅಲ್ಲ, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇಷ್ಟೊಂದು ದೊಡ್ಡ 15 ಕೋಟಿ ರೂಪಾಯಿಯಷ್ಟು ಮೊತ್ತವನ್ನು ಇಟ್ಟುಕೊಳ್ಳೋದಕ್ಕೆ ಎಲ್ಲೂ ಕೂಡ ಅವಕಾಶ ಇಲ್ಲ. ಅದು ಕೂಡ ಒಂದು ಶಿಥಿಲವಾದ ಬಿಲ್ಡಿಂಗಲ್ಲಿ ಇಷ್ಟು ವರ್ಷಗಳಿಂದ ಗ್ರಾಹಕರ ಹಣವನ್ನು ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಯಾವುದೇ ರೀತಿಯ ಭದ್ರತೆ ಇಲ್ಲ, ಕಾವಲುಗಾರರಿಲ್ಲ. ಅಥವಾ ಬಹಳ ಪ್ರಮುಖವಾಗಿ ಹೇಳಬೇಕಾದ್ರೆ, ಮೊನ್ನೆ ಶುಕ್ರವಾರ ಯಾವಾಗ ಈ ಘಟನೆ ನಡೆದಿದೆ, ಈ ಘಟನೆ ನಡೆದಂಥ ದಿವಸ ಈ ಹಣವನ್ನು ಎಣಿಸಬೇಕಿದ್ರೆ ಇವರಿಗೆ ಸಂಜೆವರೆಗೆ ಆಗಿದೆ. ಅಂದರೆ ಇವರಲ್ಲಿ ಒಂದು ಹಣವನ್ನು ಕೌಂಟ್ ಮಾಡತಕ್ಕಂಥ ಮಷೀನು ಕೂಡ ಇಲ್ಲ, ಕೇವಲ ಕಂಪ್ಯೂಟರ್ಸನ್ನು ಬಳಸ್ತಾ ಇಲ್ಲ. ಇವತ್ತಿಗೂ ಕೂಡ ಕೈ ಬರಹದ ಮೂಲಕ ಒಂದು ಬ್ಯಾಂಕ್ ವ್ಯವಹಾರವನ್ನು ನಡೆಸ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆಯಲ್ಲಿ ಇದರ ದರೋಡೆ ಎಲ್ಲಿ ಪೊಲೀಸ್ ಇಲಾಖೆ ಅಥವಾ ಒಂದು ಕಾನೂನು ಸುವ್ಯವಸ್ಥೆಯ ಬಗ್ಗೆ ನಾವು ಎಷ್ಟು ಚರ್ಚೆಯನ್ನು ಮಾಡಬೇಕು, ಅದಕ್ಕಿಂತ ಹೆಚ್ಚು ಚರ್ಚೆ ಇವತ್ತಿನವರೆಗೆ ಇಲ್ಲಿ ನಡೆದುಕೊಂಡು ಬಂದಂಥ ಅವ್ಯವಸ್ಥೆಗಳ ಬಗ್ಗೆ ಕೂಡ ನಾವು ಮಾಡಬೇಕಾಗಿದೆ. ಬನ್ನಿ, ಒಬ್ಬರು ಕರೆಯನ್ನು ಮಾಡಿದ್ದಾರೆ, ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರೇನು ಸರ್? ಮೊಹಮ್ಮದ್ ಅಂತ, ಸುರತ್ಕಲ್ನಿಂದ. ಮೊಹಮ್ಮದ್ ಅವರೇ ಹೇಳಿ. ನಾವು ಗೋಲ್ಡ್ ಸ್ಮಿತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಒಂದು ದರೋಡೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ತಮ್ಮ ಅನಿಸಿಕೆ ಏನು ಸರ್? ನಮ್ಮ ಅನಿಸಿಕೆ ಅಂದ್ರೆ ಸರ್, ಇದರಲ್ಲಿ ಕಾನೂನಿನ ಚೌಕಟ್ಟು ಬಹಳ ಅಂದ್ರೆ ತೀರಾ. ಈಗ ಅಲ್ಲಿ ಇಲ್ಲಿ ಕಲ್ರಲ್ಲಿ ಮೊನ್ನೆ ನೋಡಿದ್ರಲ್ಲ ಸರ್, ಈಗ ಬ್ಯಾಂಕ್ ನಲ್ಲಿ ನಮ್ಮ ATM ಬ್ಯಾಂಕ್ನವರೇ 50 lakhs ಹಾಕುವಾಗ ಅವನ ಬಯೋಡೇಟಾ ತೆಗೆದು ಅವನು ಯಾರಂತಾನೆ ಗೊತ್ತಿಲ್ಲದ ಬ್ಯಾಂಕಿನ ಅಧಿಕಾರಿಗಳು ಅವನಿಗೆ ಕೆಲಸ ಕೊಟ್ಟಿದ್ದಾರೆ. ಖಂಡಿತ, ಹೌದು ಹೌದು ಹೌದು. ಸೆಕ್ಯೂರಿಟಿ ನೋಡಿದ್ರಲ್ಲ ಸರ್, ಅದು ಯಾರ್ದೋ ಬಂದು ID ಯಾವನೋ ಬಂದು ಇಂಕ್ವೈರಿ ಮಾಡೋದು, ಯಾವನೋ ಯೋನೇ ಅಲ್ಲ ಅಂತ ಹೇಳ್ತಾರೆ ಲಾಸ್ಟಿಗೆ. ATM ಅನ್ನ ಒಡೆದು ಹಣ ನಾಪತ್ತೆ ಮಾಡಿದಂತ ಪ್ರಕರಣ. ನಾಪತ್ತೆ ಮಾಡೋದು, ಅವನು ಮೂತ್ರ ಏನೋ ಹೋಗ್ತೇನೆ ಅಂತ ಹೇಳಿ 50 lakhs ರೂಪಾಯಿ ಕೊಂಡೋಗಿ ಲಾಸ್ಟಿಗೆ ಅವನ ID ಪ್ರೂಫ್ ತರುವಾಗ ಅವನು ಏನೋ ಮನೆ ಕಟ್ತಾ ಇರುವಾಗ ನಾನು ನೋಡ್ತಾ ಎಲ್ಲ ವೀಕ್ಷಿಸ್ತಾ ಇದ್ದೇವಲ್ಲ ಸರ್. ಖಂಡಿತ ಖಂಡಿತ. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳುವುದೇ ಇಲ್ಲ. ಖಂಡಿತ. ಅಲ್ಲಿ ಬೇರೆ ಯಾವುದ್ರಲ್ಲಿ ಅಂತಂದ್ರೆ ಈ ನಮ್ಮ ಈಗ ನೋಡ್ತಿರಲ್ಲ, ಘಟನೆ ನಡೆಯುವಾಗ ಮಾತ್ರ ಪೊಲೀಸ್ ಇಲಾಖೆ ಅಲ್ಲಿ ಅಷ್ಟು ಪೊಲೀಸ್ ಇಲ್ಲಿಷ್ಟು ಈ ಪೊಲೀಸ್ ಅದು ಕಾಣಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಅಲ್ಲಿದ್ದಾರೆ. ಮತ್ತೆ ಈ ತರದ ಕಳ್ಳತನಕ್ಕೆ ನಮ್ಮ ಪೊಲೀಸ್ ಇಲಾಖೆಯು
ಮುಂಜಾಗ್ರತಾ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಮುಂಜಾಗ್ರತೆ ನಮ್ಗೆ ಏನೂ ಇಲ್ಲ ಅಂತ, ಇದಕ್ಕೆ ಸೇಫ್ಟಿನೇ ಇಲ್ಲ ಅಂತ ಆಯ್ತು. ಎಸ್ ಇನ್ನು ಯಾರು ಯಾಕಂದ್ರೆ ಬ್ಯಾಂಕಿನವರು ಇದರಲ್ಲಿ ಕೈವಾಡ ಇರ್ಬೋದು, ಯಾಕಂದ್ರೆ ಅದು ಇದ್ರ ನೋಡುವಾಗ. ಓಕೆ ಸರ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ಅವರು ATM ಬಗ್ಗೆ ಹೇಳಿದ್ರು. ATM ಅಲ್ಲಿ ಯಾವ ರೀತಿ ಅಂದರೆ ಇದು 48 ATMಗಳಿಗೆ ಕ್ಯಾಶ್ಟೆಕ್ ಅನ್ನುವಂಥ ಒಂದು ಸಂಸ್ಥೆಗೆ ಅವರೊಂದು ಒಂದು ಟೆಂಡರ್ ಅನ್ನು ಕೊಟ್ಟಿದ್ರು, ಅಂದ್ರೆ ಕ್ಯಾಶ್ ಅನ್ನು ಹಾಕೋದಿಕ್ಕಾಗಿ. SBI ನ ATM ಇಂದ ಯಾರಿಗೂ ಗೊತ್ತಾಗದಾಗೆ ದುಡ್ಡು ಕಾಣೆ ಆಗ್ತಾ ಇತ್ತು. ಮತ್ತೆ ನೋಡಿದ್ರೆ ಅದರೊಳಗಿರುವಂತಹ ಕೆಲವು ಯುವಕರು ಇದನ್ನ ಸೇರಿ ಮಾಡ್ತಾ ಇದ್ರು ಅನ್ನುವಂಥದ್ದು. ಎಲ್ಲೋ ಅಧಿಕಾರಿಗಳು ಮಾಡುವಂತ ಒಂದು ಸಣ್ಣ ತಪ್ಪು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಸಾಕ್ಷಿ ಅಂತ ಅನಿಸ್ತಾ ಇದೆ. ಸರ್, ಈ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬಹುದಿತ್ತು? ವೆಲ್, ಪ್ರತಿ ಸಾರಿನೂ ನಾವು ಪೊಲೀಸ್ ಇಲಾಖೆ ವೈಫಲ್ಯ ಅಂತ ಹೇಳಿ ಅವ್ರ ಕಡೆ ಬಟ್ ಮಾಡೋದು ಕೂಡ ತಪ್ಪಾಗತ್ತೆ. ಪ್ರತಿ ಸಾರಿನೂ ನಮ್ಮ ಸುರಕ್ಷತೆ ನಾವು ಮಾಡಿಕೊಳ್ಳಬೇಕು, ಅದು ನಂಬರ್ 1. ಎರಡನೇದಾಗಿ ಅಲ್ಲಿ ನಾನೀಗ ಒಂದು ವ್ಯವಹಾರವನ್ನ ನಡೆಸ್ತಾ ಇದ್ದೇನೆ ಅನ್ನುವಂತಹ ಸಂದರ್ಭದಲ್ಲಿ ಬೇರೆಯವರ ಹಣವನ್ನು ನಾನು ತೆಗೆದುಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದೇನಪ್ಪ. ಕೋಆಪರೇಟಿವ್ ಸೊಸೈಟಿ ವಾಟ್ ಎವರ್ ಇಟ್ ಈಸ್, ಇನ್ ವಿಚ್ ಎವರ್ ನೇಮ್ ಯು ಕಾಲ್, ಇಟ್ಸ್ ಅ ಬಿಸ್ನೆಸ್. ಅದೊಂದು ಕಂಬೈಂಡ್ ಆಗಿ ಒಂದು 4-5 ಜನಕ್ಕೆ ಸೇರಿ ಇನ್ವೆಸ್ಟ್ ಮಾಡುವಂತ ಒಂದು ಬಿಸ್ನೆಸ್ ಅದು. ಸೊ ಈಗ ನಾನು ವಾಚ್ಮ್ಯಾನ್ ಅನ್ನ ಕೆಲಸದಿಂದ ತೆಗೆದ್ರು ಕೂಡ ತಿಂಗಳ ಮಂತ್ಲಿ ಲಿಸ್ಟ್ ಅಲ್ಲಿ ಎಷ್ಟು ಲಾಭ ಆಯ್ತು ಅನ್ನೋದನ್ನ ಲೆಕ್ಕ ಹಾಕ್ತಾರೆ. ಖಂಡಿತವಾಗಿಯೂ. ಸೊ ಆ ರೀತಿಯಾಗಿ ನಾನು ಒಂದು ನನ್ನ ಲಾಭಕ್ಕೋಸ್ಕರ ನಾನು ಒಂದು ಅಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೇನೆ, ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೇನೆ ಅಂತ ಅನ್ನುವಂಥ ಸಂದರ್ಭದಲ್ಲಿ ಅದರ ಒಂದು ಕನಿಷ್ಠ ಜವಾಬ್ದಾರಿ ಅನ್ನುವಂಥದ್ದು ಇರಬೇಕಾಗತ್ತೆ. ಆ ಜವಾಬ್ದಾರಿಯನ್ನು ಕೂಡ ಅವರಲ್ಲಿ ತೋರಿಸಿಲ್ಲ ಅನ್ನೋದು ಒಂದು. ಎರಡನೇದಂದ್ರೆ ಇಡೀ ದೇಶದಲ್ಲಿ ಎಲ್ಲ ಕಡೆಗೂ ಕೂಡ ಬ್ಯಾಂಕಿಂಗ್ ಅನ್ನುವಂಥದ್ದು ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದೆ. ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವತ್ತಿನ ದಿವಸ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ. ಕನಿಷ್ಠ ಬರೀ ಒಂದು ನಿಮ್ಮದು ಮೊಬೈಲ್ ಸಂಖ್ಯೆಯಿಂದ ಇಡೀ ದೇಶದಲ್ಲಿ ಏನೇನು ನಿಮ್ಮ ಅಕೌಂಟ್ಗಳಿದೆಯೋ, ಯಾವ್ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ಸ್ ಇದೆಯೋ ಎಲ್ಲ ಡೀಟೇಲ್ಸ್ಗಳು ಇವತ್ತಿನ ದಿವಸ ಬರುವಂಥ ಸಂದರ್ಭ ಸಿಗ್ತದೆ. ಅಂತಹ ಒಂದು ಸಂದರ್ಭದಲ್ಲಿ ನಾನು ಯಾವುದೇ ಆ ರೀತಿಯಾದಂಥ ಒಂದು ಇದಕ್ಕೆ ಬ್ಯಾಂಕ್ ಕನೆಕ್ಟಿವಿಟಿನಲ್ಲಿಂದ ದೂರ ಉಳಿದುಕೊಂಡು ಒಂದು ಐಲ್ಯಾಂಡ್ ವ್ಯವಸ್ಥೆಯಲ್ಲಿ ಒಂದು ಬ್ಯಾಂಕಿಂಗ್ ವ್ಯವಹಾರವನ್ನು ನಡೆಸ್ತೇನೆ ಅನ್ನುವಂಥದ್ದು ಬಹುಶಃ ಎಲ್ಲೋ ಒಂದು ಕಡೆ ಸಂಶಯಕ್ಕೆ ದಾರಿ ಮಾಡಿ ಕೊಡ್ತದೆ. ಇದು ಎರಡನೇ ಪ್ರಸಂಗ. ಮೂರನೇ ಪ್ರಸಂಗ ಖಂಡಿತವಾಗಿಯೂ ಆಯಿತು. ಇವತ್ತು ಒಂದು ಏನಂದರೆ ಬ್ಯಾಂಕಿಂಗ್ ವ್ಯವಸ್ಥೆ ಅಥವಾ ಇದೆಲ್ಲ ಸೊಸೈಟಿ ಆ್ಯಕ್ಟ್ಗಳ ರೂಲ್ಸ್ಗಳ ಪ್ರಕಾರ ನನಗೊಬ್ಬ ಕಾವಲುಗಾರನೆಲ್ಲ ನೇಮಿಸ್ಕೊಳ್ಳಲಿಕ್ಕೆ ಆಗದಿರುವಂಥ ಸಂದರ್ಭದಲ್ಲಿ ಅವರು ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸಹಕಾರವನ್ನು ಕೋರ್ಬೋದಿತ್ತೇನೋ. ಅವರಿಗೆ ನೈಟ್ ಬೀಟ್ ಅಂತ ಇರುತ್ತದೆ, ಅವ್ರ ನೈಟಲ್ಲಿ ಬುಕ್ಸ್ ಇರುತ್ತದೆ, ಬಂದು ಸಿಗ್ನೇಚರ್ ಮಾಡುವಂಥದ್ದು. ಹೌದು, ಈಗಂತೂ ಅದು ನಮ್ಮ GPS ಮೋಡಿನಂತ ಕಾರ್ಡ್ ಬಂದಿದೆ ಎಲ್ಲ ಕಡೆನೂ. ಆ ಕಾರ್ಡ್ ಪಂಚ್ ಮಾಡಿ ಹೋಗ್ತಾರೆ ಅಲ್ಲಿಗೆ ಡೈರೆಕ್ಟ್ ಆಗಿ. ಸೊ ಅಷ್ಟೊಂದು ಅಡ್ವಾನ್ಸ್ ವರ್ಷನ್ ಆಗಿರೋ ಪೊಲೀಸ್ ವ್ಯವಸ್ಥೆ ಇದೆ. ಸೊ ಅಲ್ಲಿನ ಒಂದು ವ್ಯವಸ್ಥೆಯಲ್ಲಿ ಏನಾಗಿದೆ ಅನ್ನುವಂಥದ್ದು ಕೂಡ ಪ್ರಸಂಗ ಬರ್ತದೆ. ಅಲ್ಲಿರುವಂಥದ್ದು ಒಂದು ಕಾಂಪ್ಲೆಕ್ಸ್, ಅದು ಅಲ್ಲಿ ಆ ಬ್ಯಾಂಕ್ ಇರುವಂಥದ್ದು ಒಂದು ಕಾಂಪ್ಲೆಕ್ಸ್ ಇದೆ ಅದು. ಸೊ ಕಾಂಪ್ಲೆಕ್ಸ್ ನಲ್ಲಿ ಫಾರ್ಗೆಟ್ ಅ ಬ್ಯಾಂಕ್, ಬೇರೆ ಯಾವ ಸ್ಟಾಲ್ಗೂ ಇಲ್ವಾ ಅಲ್ಲಿ. ಸೊ ಎಲ್ಲೋ ಒಂದು ಕಡೆ ವ್ಯವಸ್ಥಿತವಾದಂಥ ಷಡ್ಯಂತರ ಇದ್ರ ಹಿಂದೆ ಕಾಣ್ತಾ ಇದೆ, ರಾದರ್ ದ್ಯಾನ್ ಪೊಲೀಸ್ ಇಲಾಖೆ ವೈಫಲ್ಯ ಅಂತ. ನೀವೇನು ಹೇಳ್ತೀರಿ ಸರ್? ಇದರಲ್ಲಿ ಪೊಲೀಸ್ ವೈಫಲ್ಯ ಅನ್ನೋದಕ್ಕಿಂತನೂ, ಯಾಕೆಂದರೆ ಗೆಳೆಯರಿಗೆ ಹೇಳಿದ್ರು ಹಾಗೇನೆ, ಅವರ ಒಂದು ಜವಾಬ್ದಾರಿ ಅವರು ನಿರ್ವಹಿಸಿದೆ. ಈಗ ಬ್ಯಾಂಕ್ಗಳಲ್ಲಿ ಮತ್ತು ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಈ ಸೊಸೈಟಿಗಳಲ್ಲಿ ಒಂದು ಜಾಸ್ತಿ ಹೆಚ್ಚಿನ ಇದಾಗ್ತಾ ಇದೆ. ವರ್ಷ ನಮ್ಮ ನಿವ್ವಳ ಲಾಭ ಇಷ್ಟು ಬರ್ತಾ ಇದೆ, ನಮ್ಮದು ಇಷ್ಟು ಬರ್ತಾ ಇದೆ ಅಂತ ಹೆಚ್ಚಿಸಿಕೊಳ್ಳುವ ಒಂದು ಅವರ ಲಾಭಾಂಶ ತೋರಿಸಿ ಅವರ ಪ್ರತಿಷ್ಠೆಯನ್ನು, ಕೆಲವರಿಗೆ ಮಾತ್ರ ಇದು, ಎಲ್ಲರಿಗೂ ಅನ್ವಯಿಸೋದಿಲ್ಲ. ಯಾರು ಆ ರೀತಿ ಮಾಡ್ತಾರೋ ಅವರಿಗೆ ಮಾತ್ರ ಈ ಮಾತು ಅನ್ವಯಿಸ್ತದೆ. ಅವರ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ಳುವ ಬರದಲ್ಲಿ ಈ ತರ ಒಂದು ತಪ್ಪುಗಳು ಮಾಡ್ತಾ ಇದ್ದಾರೆ. ಈ ಎಲ್ಲ ಖರ್ಚು ಕಡಿಮೆ ಮಾಡುವಂತದ್ದು. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಲಾಸ್ಟ್ ಕಾಲ್ ಇದೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ತಮ್ಮ ಹೆಸರೇನು? ನಮಸ್ಕಾರ. ನಮಸ್ತೆ. ಈಗ ಒಂದು ಕಳ್ಳತನ, ಅದ್ರ ಬಗ್ಗೆ ನಾವು ಎಚ್ಚರಿಕೆ ನೋಡುವಂತ ಎನ್ಕ್ವೈರಿ ಆಗುವಂಥದ್ದು ಇದೆಲ್ಲ ನಿಜ ಆಗ್ಬೇಕು, ನಿಜ. ಆದ್ರೆ ಮತ್ತೊಂದು ಅದರ ಬ್ರಾಡರ್ ರೀತಿಯಲ್ಲಿ ನಾವು ನೋಡ್ಬೇಕಾಗ್ತದೆ. ಪ್ರಾಯಶಃ ಆರ್ಥಿಕ ಅಸಮಾನತೆಗಳು ಬೆಳೆದ ಹಾಗೆ ಅಲ್ಲಿ ಏನಾಗ್ತದೆ, ಸಣ್ಣ ಪುಟ್ಟ ಆದ್ರೆ ಶಕ್ತಿಗಳು ತುಂಬಾ ಇದೆ. ವ್ಯಾಪಾರ ಕೆಲವ್ರನ್ನ ಮತ್ತು ಸಿಕ್ಕಿಬಿದ್ದಾರೆ ಅಂತದ್ ಕೂಡ ಆಗುವ ಸಾಧ್ಯತೆಗಳು ತುಂಬಾ ಇರ್ತವೆ. ಅವರ ಕರೆ ಬ್ರೇಕ್ ಆಗ್ತಾ ಇದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಆದ್ರೆ ಅವರು ಏನೋ ಒಂದು ಆರ್ಥಿಕ ಅಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ರೆ ಅದೊಂದು ಬೇರೆ ಟಾಪಿಕ್ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲ, ಇದನ್ನ ನಾವು ಸ್ಟಾರ್ಟಿಂಗ್ ನಲ್ಲಿ ಡೆಲ್ಟ್ ಮಾಡಿದೆ. ಏನಂದ್ರೆ ಒಂದು ಸಮಾಜದಲ್ಲಿ ಬೆಳೀತಾ ಇರುವಂತ ಆಸೆಗಳು, ಈಗ
ಒಂದು ಕಡೆಯಿಂದ ಸ್ಯಾಲರಿಡ್ ಕ್ಲಾಸ್ ಇರಬಹುದು, ಅಥವಾ ಈಗ ಈ ಸಾಫ್ಟ್ವೇರ್ ಇಂಜಿನಿಯರ್ ಈ ರೀತಿ ಮೆಟ್ರೋ ಕಲ್ಚರ್ಗಳಲ್ಲಿರುವಂತಹ ಜನಗಳು ಇರಬಹುದು. ಅಲ್ಲಿನ ಒಂದು ಲೈಫ್ ಸ್ಟೈಲ್ಗೂ ಬದಲಾವಣೆ ಇದೆ. ಈಗ ಸಿಂಪಲ್ ಆಗಿ ನೋಡಿ, ಈಗ ಮಂಗಳೂರಿಗೂ ಅಥವಾ ಕಿನಿಗಳಿಗೆ ಇರುವಂತಹ ಭಾಗಕ್ಕೂ ಎಷ್ಟೊಂದು ಅಜಗಜಾಂತರ ಇದೆ, ಜನಜೀವನದಲ್ಲಿ ವ್ಯತ್ಯಾಸ ಇದೆ. ಖಂಡಿತವಾಗಿಯೂ ಅನಿಸ್ತದೆ, ಅವ್ರಿಗೂ ಅನಿಸ್ತದೆ ನನ್ನ ಮಕ್ಕಳನ್ನು ಮಾಲ್ ಕರ್ಕೊಂಡು ಹೋಗ್ಬೇಕಪ್ಪ, ಅಲ್ಲಿ ಡಾಮಿನೋಸ್, ಬರ್ಗರು, ಪಿಜ್ಜಾ ಇವೆಲ್ಲವೂ ಕೂಡ ಅಟ್ರಾಕ್ಟ್ ಮಾಡ್ತದೆ ಜನರನ್ನ. ಈ ಒಂದು ಅಟ್ರಾಕ್ಷನ್ ಹಿಂದೆ ಆ ಒಂದು ಅಸಮಾನತೆಯನ್ನು ಮಾತಾಡ್ತಾ ಇದ್ದಾರೆ. ಸೊ ಅದೇ ಅಸಮಾನತೆಯ ದೃಷ್ಟಿನೇ ಈ ರೀತಿಯಾದಂತಹ ವ್ಯವಹಾರಗಳಿಗೆ ದಾರಿ ಮಾಡಿಕೊಡ್ತದೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ಹೇಳಿದ್ವಿ. ಎಸ್ ಸರ್, ಇದು ಕಾಸರಗೋಡಿನಲ್ಲಿ ಒಂದು ಮೊಗರಾಲ್ನ ಪುತ್ತೂರು ಗ್ರಾಮೀಣ ಬ್ಯಾಂಕ್ನ ದರೋಡೆ ಕೂಡ ನಡೆದಂತಹ ಪ್ರಕರಣ. ಅದರಲ್ಲಿ ಇದೆ ತಾವು ಹೇಳಿದಾಗೆ ತಮಿಳು ಚಲನಚಿತ್ರವೊಂದರಿಂದ ಪ್ರೇರೇಪಣೆಯನ್ನು ಪಡೆದುಕೊಂಡು ಅವರು 2 ಕೋಟಿ ರೂಪಾಯಿ ಲೂಟಿ ಮಾಡಿದ್ರು ಅನ್ನೋದು. ಎಸ್, ಅಂದರೆ ಎಲ್ಲೊಂದು ಕಡೆಯಲ್ಲಿ ನಮ್ಮ ಯುವಕರು ಕೂಡ ದಾರಿ ತಪ್ತಾ ಇದ್ದಾರೆ. ಇದನ್ನು ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಎಲ್ಲೊಂದು ಸಣ್ಣ ಪುಟ್ಟ ಕಳ್ಳತನ, ಸರಕಳ್ಳತನ ಅಥವಾ ಮನೆ ಕಳ್ಳತನ ನಡೀತಾ ಇದ್ದಂಥ ಈ ಭಾಗದಲ್ಲಿ ಇದೀಗ ಬ್ಯಾಂಕನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡುವಂಥ ಒಂದು ಪ್ರವೃತ್ತಿ ಬೆಳೀತಾ ಇರುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಈ ರೀತಿಯಾಗಿ ಆ ಸಿಸ್ಟಮ್ ಅನ್ನು ಬ್ರೇಕ್ ಮಾಡಬಹುದು ಅನ್ನುವಂಥ ಐಡಿಯಾಸ್ಗಳು ಅವರಿಗೆ ಸಿಗ್ತಾ ಇದೆ. ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ಇದನ್ನ ಮಾಡುವಂಥದ್ದು. ನೀವು ಸಿನಿಮಾದ ಬಗ್ಗೆ ಹೇಳಿದ್ರೆ ಫಸ್ಟ್ ಈ ರೀತಿಯಾದಂಥ ಸಿನಿಮಾದ ಕಾನ್ಸೆಪ್ಟ್ಗಳು ಬಂದಾಗ ದ ಗ್ರೇಟ್ ಟ್ರೈನ್ ರಾಬರಿ, ಇದು ಫಸ್ಟ್ ಸಿನಿಮಾ ಬಂದು 2 ನಿಮಿಷದ ಬಂದಾಗ ಕೂಡ ಅದು ಟ್ರೈನ್ ಹೆಂಗ್ ರಾಬರಿ ಮಾಡ್ತಾರೆ ಅನ್ನುವಂಥದ್ದು ಕೂಡ. ಎನಿವೆ ದಟ್ಸ್ ಸೆಕೆಂಡ್ ಅನದರ್ ಡಿಸ್ಕಷನ್. ಸೊ ಯಾವಾಗಲೂ ಒಂದು ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ನಾನು ಒಂದು ಬರಬೇಕು, ಬೇಗ ಶ್ರೀಮಂತನಾಗಬೇಕು, ಕಾರ್ ಬರಬೇಕು, ಬಂಗ್ಲೋ ಬರಬೇಕು ಅನ್ನುವಂಥದ್ದು. ಸೊ ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಥವಾ ಸಿನಿಮ್ಯಾಟಿಕ್ ಸ್ಟೈಲ್ಗಳಲ್ಲಿ ಈಗ ಏನಾಗುತ್ತೆ, ನಾವು ಚಲನಚಿತ್ರಗಳಿರ್ಬೋದು, ಮಾಧ್ಯಮಗಳಲ್ಲಿರ್ಬೋದು, ಎಲ್ಲೊಂದು ಕಡೆ ನೋಡ್ತೇವೆ ಒಂದು ಇಷ್ಟೊಂದು ವೈಭವಪೇದ ಜೀವನ ಇದೆ, ಇದೊಂದು ಅಡ್ವಾನ್ಸ್ ವರ್ಷನ್ ಆಗಿದೆ ಅನ್ನುವಂಥದ್ದು. ಎರಡನೇದಾಗಿ ಅದಕ್ಕೆ ಟ್ರೈ ಮಾಡಿ ನೋಡೋಣ, ಕಾಂಪಿಟೆಂಟ್ ಲೈಫ್ ಅನ್ನು ನಮಗೆ ಕೊಡೋಕೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ. ಎಸ್ ಸರ್, ಕೊನೆಯದಾಗಿ ನಿಮ್ಮಲ್ಲಿ ಕೇಳಬೇಕು, ಈಗ ಏನು ಸಂತ್ರಸ್ತರಿದ್ದಾರೆ ಅವರಿಗೆ ಈ ಚಿನ್ನ ಮರಳಿ ಸಿಗುವಂತಹ ಸಾಧ್ಯತೆಗಳು ಇದೆಯಾ? ಯಾರ ಮೇಲೆ ಡಿಪೆಂಡ್ ಆಗಿದೆ? ಇದು ಪೊಲೀಸ್ ಇಲಾಖೆ ಮತ್ತು ಅವರ ತನಿಖೆ ಮೇಲೆನೆ ಸಂಪೂರ್ಣವಾಗಿ ಇದು ಡಿಪೆಂಡ್ ಆಗುತ್ತೆ. ಬೇರೆ ಎಲ್ಲಿಯೂ ಕೂಡ ಇದು ಒಂದು ವೇಳೆ ತನಿಖೆ ಒಂದು ಹಳ್ಳ ಹಿಡಿಯಿತು ಅಂತ ಆದ್ರೆ ಈ ಜನರು ಸಫರ್ ಆಗ್ತಾರೋ ಇಲ್ಲೋ? ಖಂಡಿತವಾಗಿ ಆಗ್ತಾರೆ. ಯಾಕೆಂದ್ರೆ ಇದಕ್ಕೆ ಅಕಸ್ಮಾತ್ ಅವರು ಲಾಕರ್ನಲ್ಲಿ ಇಟ್ಟಿದ್ರೆ, ಲಾಕರ್ನಲ್ಲಿ ಏನಾದರೂ ಸೇಫ್ ಲಾಕರ್ ಅಂತ ಏನೋ ಅನ್ನುವಂಥದ್ರಲ್ಲಿ ಹಣವನ್ನು ಇಟ್ಟಿದ್ದ ಸಂದರ್ಭದಲ್ಲಿ ಅದಕ್ಕೆ ಪೂರ್ತಿ ನಿಧಿಯ ಮೇಲೆ ಒಂದು ಇನ್ಶೂರೆನ್ಸ್ ಇರುತ್ತೆ. ಇಲ್ಲ, ಈ ರೀತಿಯಾದ ಕೋಆಪರೇಟಿವ್ ಸೊಸೈಟಿಗಳಿಗೆ ಇರೋದಿಲ್ಲ. ಇದರಲ್ಲಿ ಗೊತ್ತಿಲ್ಲ, ಆ ಲೀಸ್ಟ್ ಬ್ಯಾಂಕ್ ಹತ್ರ ಇರೋದಿಲ್ಲ, ವೈಯಕ್ತಿಕವಾಗಿ ಆ ಗ್ರಾಹಕನಿಗೆ ಗೊತ್ತು ಅದರಲ್ಲಿ ಏನ್ ಇಟ್ಕೊಂಡಿದ್ದಾನೆ ಅನ್ನುವಂಥದ್ದು. ಹಿಂಗಾಗಿ ಆ ಸೇಫ್ ಲಾಕರ್ ನಲ್ಲಿ ಇರುವಂತದ್ದಕ್ಕೆ ಯಾವುದೇ ರೀತಿಯಿಂದ ಗ್ಯಾರಂಟಿ ಕೊಡೋಕೆ ಸಾಧ್ಯವೇ ಇಲ್ಲ. ಅದು ರೂಲ್ಡ್ ಔಟ್. ಸೆಕೆಂಡ್ ಥಿಂಗ್, ಬ್ಯಾಂಕ್ ನಲ್ಲಿ ಠೇವಣಿ ಮುಖಾಂತರ ಏನಾದರೂ ಇವರು ಹೂಡಿಕೆ ಮಾಡಿದಂತ ಸಂದರ್ಭದಲ್ಲಿ ಆ ಠೇವಣಿಗೆ ಕಾಂಪನ್ಸೇಷನ್ ಸಿಗ್ತದೆ. ಅದಕ್ಕೆ ಅಂಡರ್ RBI ಕೂಡ ರೂಲ್ಗಳು ಇದೆ, ಮತ್ತು ಇವರು ಸೊಸೈಟಿಯ ಈಗೇನು ಆಡಳಿತ ಮಂಡಳಿ ಇದೆ ಕೂಡ ಅವರು ಕೂಡ ನೇರವಾಗಿ ಅದಕ್ಕೆ ಭಾಗಿದಾರಿ ಆಗ್ತಾರೆ. ಆ ಒಂದು RBI ಒಂದು ಸರ್, ನಿಮ್ಮಲ್ಲಿ ಕೇಳಬೇಕು, ಈಗ ಒಂದು ಅಡಮಾನವನ್ನ ಇಡುವಂತಹ ಸಂದರ್ಭದಲ್ಲಿ ಸ್ವಲ್ಪನಾದ್ರೂ ಯಾರೋ ಕಡಿಮೆ ಬಡ್ಡಿಗೆ ತಗೊಳ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ ಅಂದ ತಕ್ಷಣ ನಮ್ಮವ್ರು ಇಟ್ಟು ಬಿಡ್ತಾರೆ. ಅವರು ಒಂದಷ್ಟು ಜಾಗೃತೆಯನ್ನ ಮಾಡಬೇಕು ಅಂತ. ಹೌದು, ಆದ್ರೆ ಇಲ್ಲಿ ಏನಾಗಿದೆ ಗೊತ್ತಾ ಸರ್, ಈ ಇದರಲ್ಲಿ ಮಿಡ್ಲ್ ಕ್ಲಾಸ್ ಪೀಪಲ್ ಮತ್ತು ಲೋ ಕ್ಲಾಸ್ ಪೀಪಲ್ಸ್ ಏನಿದಾರೋ ಅವರೇ ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರಲ್ಲಿ ಬೇಕಾದ ದಾಖಲಾತಿಗಳು ಸರಿಯಾಗಿರೋದಿಲ್ಲ. ನೀವು ಈಗ ರಾಷ್ಟ್ರೀಕೃತ ಬ್ಯಾಂಕ್ನವರು ಯಾರೋ ಚಿನಿವಾರನ ಹತ್ರ ಮಾಡಿಸಿರ್ತಾರೆ, ಅದಕ್ಕೆ ಸರಿಯಾದ ಬಿಲ್ ಇರುವುದಿಲ್ಲ. ಯಾಕೆಂದ್ರೆ ಅವರೆಲ್ಲ ಸಣ್ಣದನ್ನ ಜೋಡಿಸಿ ಮಾಡಿರ್ತಾರೆ, ಅದಕ್ಕೆ ಬಿಲ್ ಇರುವುದಿಲ್ಲ. ನೀವು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋದಾಗ ಬಿಲ್ ಕೊಡಿ, ನಿಮ್ದು ಪ್ಯಾನ್ ಕಾರ್ಡ್ ಕೊಡಿ, ID ಕಾರ್ಡ್ ಕೊಡಿ ಅಂತ ಅಂದ್ರೆ ಅದು ನಿಯಮ. ಆದ್ರೆ ಅದನ್ನು ಕೇಳಿದಾಗ ಇಲ್ಲಿ ಸೊಸೈಟಿಗಳು ಏನ್ ಮಾಡ್ತಾ ಇದ್ದಾರೆ ಅದನ್ನ ಯಾವುದನ್ನು ಕೇಳುವುದಿಲ್ಲ. ನೀವು ಆ ಪರಿಚಯ ಇದ್ದಾರೆ, ಮುಖದ ಒಂದು ಇದ್ರ ಮೇಲೂ ಕೂಡ ಅದು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಗೆ ಅವರಿಗೆ ತುರ್ತು ಪರಿಸ್ಥಿತಿಗೆ ಕೊಡೋದು ಇವರೇ. ಅವರು ಸರಿಯಾದ ನಿಯಮಗಳು, ಹಲವಾರು ನಿಯಮಗಳನ್ನ ಪಾಲಿಸುವಷ್ಟೊತ್ತಿಗೆ ಇವರ ಸಮಸ್ಯೆಗಳೇ ಮುಗಿದೋಗಿರ್ತದೆ. ಆದ್ರಿಂದ ಇವರಿಗೆ ತುರ್ತು ಪರಿಸ್ಥಿತಿಯಲ್ಲಿ ಎಮರ್ಜೆನ್ಸಿಗೆ ಸಿಗುವುದು ಇದ್ದಾದ್ರಿಂದ ಹೆಚ್ಚಿನ ಜನ ಇಲ್ಲಿ ತೊಡಗಿಸ್ತಾ ಇದ್ದಾರೆ. ಕೊನೆಯದಾಗಿ ಏನು ಹೇಳಿಕೆ ಬಯಸ್ತೀರಿ ಸರ್? ಕೊನೆಯದಾಗಿ ಸರ್, ಜನಗಳು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಾವಿರುವ ಸ್ಥಳ ಎಷ್ಟು ಸೇಫ್ಟಿ ಆಗಿದೆ, ನಾವು ಹಣ ಹೂಡಿಕೆ ಮಾಡುವಂಥದ್ದು ಎಷ್ಟು ಸೇಫ್ಟಿ ಆಗಿದೆ, ನಾವು ಕೆಲಸ ಮಾಡುವಂಥ ಜಾಗ ಎಷ್ಟು ಸೇಫ್ಟಿ ಆಗಿದೆ, ಇದು ಜನನ ಎಚ್ಚರಿಕೆ ಆಗಬೇಕಾಗತ್ತೆ. ಯಾವ ಪೊಲೀಸ್ ಅಧಿಕಾರಿ ಆಗಿರ್ಬೋದು, ಒಬ್ಬ ಪೊಲೀಸ್ ಅಧಿಕಾರಿಯೇ ಮಾಡ್ಬೇಕಂತ ಇಲ್ಲ, ಪ್ರತಿಯೊಬ್ಬನು ಪೊಲೀಸ್ ಅಧಿಕಾರಿಯ ರೀತಿಯಲ್ಲಿ ನೀವು ಕರ್ತವ್ಯ ನಿರ್ವಹಿಸಿದ್ದೇ ಹೋದರೆ ಇದನ್ನೆಲ್ಲ ತಡೆಗಟ್ಟುವಂಥ ಸಾಧ್ಯತೆ ಇದೆ. ಬರುವಾಗ ನಾವು ಇಲ್ಲಿ ಬಂಗಾರ ಮನೆಯಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ರೋಲ್ಡ್ ಗೋಲ್ಡನ್ನು ಹಾಕಿಕೊಂಡು ಬರುವಂಥದ್ದು, ಇದೆಲ್ಲ ಏನಾಗ್ತದೆ ಅಂದ್ರೆ ಇದು ಅಜಾಗರೂಕತೆ ಆಗ್ತದೆ. ಇವರು ಬೇರೆಯವರಿಗೆ ತೋರ್ಸಕ್ಕೆ ಮಾಡುವಂಥದ್ದು ಇವರ ಪ್ರಾಣಕ್ಕೆ ಎರವಾಗಬಹುದು. ಹಾಗಾಗಿ ಅದನ್ನೆಲ್ಲ ಆದಷ್ಟು ಎಚ್ಚರಿಕೆಯಿಂದ ಬಳಸೋದು, ಮತ್ತೆ ಇಂಥ ಹಣ ಹೂಡಿಕೆ ಮಾಡುವಾಗ ಜಾಗೃತೆ ವಹಿಸಬೇಕಾಗ್ತದೆ. ಯಾಕೆಂದ್ರೆ ಅತಿ ಹೆಚ್ಚು ಕಂಪನಿಗಳು ಈಗ ಮೋಸ ಮಾಡೋದ್ರಲ್ಲಿ ಗುರುಟಿಕ್ ಆಗಿರ್ಬೋದು, ಸ್ವಯಂ ಕೃಷಿ ಆಗಿರ್ಬೋದು, ಅದೆಲ್ಲದೂ ಈಗ ಫೆಡರೇಷನ್ ನಲ್ಲಿ ಬಿದ್ದಿದೆ.
ಕೋರ್ಟ್ನಲ್ಲಿದೆ, ವಿನಿಲಿಂಕ್ ಆಗಿರ್ಬೋದು ಕೋರ್ಟ್ನಲ್ಲಿ. ಇದನ್ನು ಗೊತ್ತಿದ್ದು ಈಗ ನಾಳೆ ಬೆಳಗ್ಗೆ ಯಾವುದಾದ್ರು ಬಂದು ನಿಮ್ಮ ಹಣ ದ್ವಿಗುಣ ಮಾಡ್ತೇವೆ ಅಂತ ಹೇಳಿದ್ರೆ ಜನ ಓಕೆ ಹೇಳ್ತಾ ಇದ್ದಾರೆ. ನೀವು ಪ್ರತಿದಿನ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದೀರಾ ಬಂಗಾರ ಪಾಲಿಶ್ ಮಾಡ್ಲಿಕ್ಕೆ ಕೊಡಬೇಡಿ, ಅದರಲ್ಲಿ ಬಂಗಾರ ತೆಗಿತಾರೆ, ಮೋಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇಲ್ಲಪ್ಪ, ನಾ ಎದುರುಗಡೆ ನೋಡ್ಕೊತಾ ಇದ್ದೀನಿ, ಯಾಕಂದ್ರೆ ನಾನು ಮೊನ್ನೆ ನನಗೆ ಬಂತೋದು, ನನ್ನಲ್ಲೇ ಒಬ್ರು, ನಾನು ಹೇಳಿದೆ ಅದು ಮಾಡಬೇಡಿ ಅಂದೆ. ಕೊನೆಗೆ ನೋಡುವಾಗ 8 ಗ್ರಾಮ್ ಬಂಗಾರ ಹೋಗಿದೆ ಅಂತ, ಅವ್ರಿಗೆ ಕೂಡ ಗೊತ್ತಾಗಿಲ್ಲ, ಎದುರುಗಡೆನೆ ಪಾಲಿಶ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ, 8 ಗ್ರಾಮ್ ಬಂಗಾರ ಹೋಗಿದೆ ಅಂತ. ಜನರು ಕೂಡ ಜಾಗೃತಿ ಆಗುವವರೆಗೆ, ಜನ ಜಾಗೃತಿ ಆಗುವವರೆಗೆ ಇಂಥದ್ದು ನಿಲ್ಲುವುದಿಲ್ಲ. ಒಬ್ಬಲ್ಲ ಒಬ್ಬ ಮತ್ತೊಬ್ಬ ಹುಟ್ಕೋತಾನೆ ಇರ್ತಾನೆ ಮೋಸ ಮಾಡುವವರು. ಎಸ್, ಧನ್ಯವಾದಗಳು ಸರ್, ಇಬ್ಬರು ಕೂಡ ಧನ್ಯವಾದಗಳು. ಬಹಳಷ್ಟು ವಿಚಾರವನ್ನು ವ್ಯಕ್ತ ಮಾಡಿದಿರಿ. ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ ಕಿನ್ನಿಗೋಳಿಯ ಬ್ಯಾಂಕ್ ದರೋಡೆಯ ಬಗ್ಗೆ. ಬ್ಯಾಂಕ್ ದರೋಡೆ ಆಗಿರುವಂಥದ್ದು ಎಲ್ಲೋ ಒಂದು ಕಡೆಯಲ್ಲಿ ದರೋಡೆಯ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ, ಆದರೆ ಅದರ ಬಗ್ಗೆ ಪೊಲೀಸರು ಅತ್ಯಂತ ಪ್ರಾಮಾಣಿಕವಾಗಿ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ 15 ಕೋಟಿಯಷ್ಟು ದೊಡ್ಡ ಮೊತ್ತವನ್ನು ಒಂದು ಸೊಸೈಟಿ ಬ್ಯಾಂಕ್ ತನ್ನ ಒಡಲಲ್ಲಿ ಇಟ್ಟುಕೊಳ್ಳುತ್ತೆ, ತನ್ನ ಕಚೇರಿ ಒಳಗಡೆ ಇಟ್ಟುಕೊಳ್ಳುತ್ತೆ, ಸೇಫ್ಟಿ ಲಾಕರ್ ಅಂತ ಹೇಳಿಕೊಂಡು ಅನ್ನುವಂಥದ್ದು ಕಾನೂನು ಬಾಹಿರವಾಗಿ ಇರಬೇಕು ಅನ್ನುವಂಥ ಒಂದಷ್ಟು ತಜ್ಞರ ವಾದ ಆಗಿದೆ. ಇದರ ಬಗ್ಗೆ ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಯಾಕಂದರೆ ಇದರ ಪ್ರಬಂಧಕರು ಎಲ್ಲೋ ಒಂದು ಕಡೆಯಲ್ಲಿ ಒಂದಷ್ಟು ಎಡವಿರುವಂಥದ್ದು ಸ್ಪಷ್ಟ ಆಗ್ತಾ ಇರುವಂಥದ್ದು. ಆ ಒಂದು ಹಣ ಏನಿದೆ, ಆ ಹಣ ಎಲ್ಲೋ ಒಂದು ಕಡೆಯಲ್ಲಿ ಆ ಒಂದು ಶಿಥಿಲವಾದಂಥ ಕಟ್ಟಡದಲ್ಲಿ ಇಡುವುದಕ್ಕಿಂತ ಮೊದಲು ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಿತ್ತು. ಯಾವುದೇ ಭದ್ರತೆ ಇಲ್ಲ, ಯಾವುದೇ ಕಾವಲುಗಾರರಿಲ್ಲ, ಎಲ್ಲವನ್ನ ಬಲ್ಲಂತ ಒಂದಷ್ಟು ಅದರ ಒಳಗಿರತಕ್ಕಂಥ ವ್ಯಕ್ತಿಗಳು ಕೂಡ ಇದರೊಳಗೆ ಶಾಮೀಲು ಆಗಿರಬಹುದು ಅನ್ನುವಂಥ ಒಂದು ಮಾತನ್ನು ಆ ಊರಿನವರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ತನಿಖೆ ಆಗಬೇಕಾಗಿದೆ. ಆದಷ್ಟು ಬೇಗ ಕಳ್ಳರು ಪತ್ತೆ ಆಗಲಿ ಮತ್ತು ಈ ಒಂದು ಸಾಮಾನ್ಯ ಜನರ ದುಡ್ಡು ಅವರ ಕೈ ಸೇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮೂರಿನ ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗ್ಲೋರ್, and Udupi Manipal Main Road, Udupi.